ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನೇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಶ್ಯತ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ತೇ ನಮಃ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತೃಷೇ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ, ನಾಮಾಚಾರ್ಯ ಕಿ ಜೈ, ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇವತ್ತು 15ನೇ ದಿನ, ಇನ್ನು ಜಸ್ಟ್ 3 ದಿನ ಇದೆ. ಸೊ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಸೊ ಪುರುಷೋತ್ತಮ, ಪುರುಷರಲ್ಲಿ ಉತ್ತಮ, ಸೊ ದ ಸುಪ್ರೀಂ ಎಂಜಾಯರ್. ಸೊ ಪುರುಷರಲ್ಲಿ 3 ವಿಧ. ಅದರಲ್ಲಿ ಒಂದು ಉತ್ತಮ ಪುರುಷ ಅಂದ್ರೆ ಕೃಷ್ಣ ಭಗವಾನ್, ಹಾಗೂ ಮಧ್ಯಮ ಪುರುಷ ಅಂದ್ರೆ ಇವರು ಕ್ಷೀರೋದ ಕಷಾಯ ವಿಷ್ಣು, ಯಾರು ಪರಮಾತ್ಮ ಆಗಿ ನಮ್ಮ ಎಲ್ಲರ ಹೃದಯದಲ್ಲಿರುವಂತದ್ದು, ಅವರು ಮಧ್ಯಮ ಪುರುಷ. ಹಾಗೂ ನಾವು ಅಧಮ ಪುರುಷ. ಅಧಮ ಅಂತ ಹೇಳಿದ್ರೆ ಲೋಯೆಸ್ಟ್, ಬಿಕಾಸ್ ನಾವು ಈ ಒಂದು ದೇಹದ ಭಾವನೆಯಲ್ಲಿದ್ದೀವಿ, ಬಾಡಿ ಕಾನ್ಶಿಯಸ್ ಅಲ್ಲಿ ಇದೀವಿ, ಹಾಗಾಗಿ ನಾವು ಅಧಮರು. ಸೊ ಈ ಒಂದು ಇವತ್ತಿನ ಒಂದು ಅಧ್ಯಾಯದಲ್ಲಿ ಕೃಷ್ಣ ಆಕ್ಚುಲಿ ಒಂದು ವ್ಯತ್ಯಾಸ ಅಂದ್ರೆ ಈ ಭೌತಿಕ ಜಗತ್ತಿಗೂ ಮತ್ತು ಆಧ್ಯಾತ್ಮಿಕ ಜಗತ್ತು ಬಗ್ಗೆ ನಾವು ಇದರಲ್ಲಿ ನೋಡ್ತೀವಿ. ಲೈಕ್ ಏನು ವ್ಯತ್ಯಾಸ ಇದೆ ಮತ್ತು ಹಾಗೂ ಇಲ್ಲಿ ಇದ್ರ ಬಗ್ಗೆ ಈ ಭೌತಿಕ ಜಗತ್ತು ಯಾವ ತರ ಇದೆ, ಸೊ ಇಲ್ಲಿಂದ ಬಿಡುಗಡೆ ಆಗ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅನ್ನೋ ತರ ಅಧ್ಯಾಯ ಇಂಟ್ರೆಸ್ಟಿಂಗ್ ಇದೆ. ಶ್ರೀ ಭಗವಾನುವಾಚ ಊರ್ಧ್ವಮೂಲಂ ಅಧಃಶಾಖ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವೇತ್. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಬೇರುಗಳು ಮೇಲಿರುವ ಮತ್ತು ರಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಸೊ ಇದು ಈ ಮರ ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ, ಇದು ಆಕ್ಚುಲಿ ಇದು ನಮ್ಮ ಭೌತಿಕ ಪ್ರಪಂಚಕ್ಕೆ ಹೋಲಿಸಿದ್ದಾರೆ. ಸೊ ಈಗ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಈಗ ನೀವು ಇದೀಗ ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಈಗ ನದಿ ಹತ್ರ, ಈಗ ಯಾವ್ದಾದ್ರು ಕೆರೆ ಹತ್ರ ಒಂದು ನಾವು ಮರ ಇದ್ರೆ ಮರದ ರಿಫ್ಲೆಕ್ಷನ್ ಕಾಣ್ತೀವಲ್ಲ, ಈ ತರ ಹೀಗೆ ಕಾಣಿಸುತ್ತೆ ಮರ, ಅಂದ್ರೆ ನೀರಲ್ಲಿ ಹೀಗೆ ಉಲ್ಟಾ ಕಾಣುವಂಥದ್ದು. ಸೊ ಈ ಕೆಳಗಡೆ ರಿಫ್ಲೆಕ್ಷನ್ ಏನಿದೆಯಲ್ಲ, ಇದು ಈ ಭೌತಿಕ ಜಗತ್ತು ಅಂತ ಕೃಷ್ಣ ಹೇಳ್ತಾ ಇರುವಂತದ್ದು. ಇದರಲ್ಲಿ ರೆಂಬೆಗಳು ಮೇಲೆ, ಸೊ ಇಲ್ಲಿ ಬ್ರಾಂಚಸ್ ಎಲ್ಲ ಕೆಳಗಡೆ. ಸೊ ಇದು ನೋಡಿ, ಇಲ್ಲಿಂದ ಇಲ್ಲಿ ಮೇಲೆ ಇರುವಂತದ್ದು ನಿಜವಾದ ವೃಕ್ಷ ಇರುವಂತದ್ದು ಗೋಲೋಕದಲ್ಲಿ, ಕೃಷ್ಣನ ಧಾಮದಲ್ಲಿ.
ಅಂತ ಇದರಲ್ಲಿ ಕೃಷ್ಣ ಹೇಳ್ತಾ ಇರುವಂತದ್ದು. ಸೊ ಇದು ಆ ಆ ಆ, ಇದು ಆಧ್ಯಾತ್ಮಿಕ ಜಗತ್ತು. ಇದರಲ್ಲಿ ನಿಜವಾದ ಮರ ಇದೆ. ಆಕ್ಚುಲಿ ಈ ಮರ ನಮಗೆ ಮರ ಇದೆ, ಬಟ್ ನಮಗೆ ನೋಡಕ್ಕೆ ಗೊತ್ತಾಗಲ್ಲ. ಹಾಗಾಗಿ ಇದರಲ್ಲಿ ಈ ತರ ಒಂದು ಎಕ್ಸಾಂಪಲ್ ಕೊಟ್ಟಿರುವಂತದ್ದು. ಹೇಗೆ ಅಂತ ಹೇಳಿದ್ರೆ, ನಮ್ಮದು ಇದು ಭೌತಿಕ ಜಗತ್ತು. ಈಗ ಮರ ಇಲ್ಲಿದೆ ನೋಡಿ, ಬೇರುಗಳು. ಸೊ ಬೇರಿಂದ ಸ್ಟಾರ್ಟ್ ಆಗುವಂತದ್ದು ಮೇಲೆ ಇರುವಂತದ್ದು ಬ್ರಹ್ಮಲೋಕ. ಸೊ ಬ್ರಹ್ಮನಿಂದ ಕೆಳಗಡೆ ಬರ್ತಾ ಬರ್ತಾ ಬೇರೆ ಅಂದ್ರೆ ಈಗ ಆ ಆ, ಈ ಬ್ರಾಂಚಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಈಗ ನಾವು ಫಲಾಫಲ ಅಪೇಕ್ಷೆಯಲ್ಲಿ ಈ ಈ ಆ, ಒಂದು ಜಗತ್ತಲ್ಲಿ ಎಷ್ಟು ನಾವು ತೊಡಗಿರ್ತೀವಿ. ಈಗ ವೇದಗಳಲ್ಲಿ ಮೇನ್ ಆಗಿ ಅಂದ್ರೆ 90%, 90% ಅಷ್ಟು ಕರ್ಮಕಾಂಡನೇ ಇರುವಂತದ್ದು. ಕರ್ಮಕಾಂಡ ಅಂತ ಹೇಳಿದ್ರೆ, ನೀವು ಈ ತರ ಮಾಡಿದ್ರೆ, ನೀವು ಒಂದು ಅಂದ್ರೆ ಇದೊಂದು ಯಾಗ ಮಾಡಿದ್ರೆ ನೀವು ಒಂದು ಹೈಯರ್ ಅಂದ್ರೆ ಮೇಲಿನ ಪ್ಲಾನೆಟ್ಸಿಗೆ ಹೋಗ್ಬೋದು, ಅಥವಾ ಇನ್ನೊಂದೇನೋ ಒಂದು ಹೆಚ್ಚು ದುಡ್ಡನ್ನ ಸಂಪಾದನೆ ಮಾಡುವಂತದ್ದು ಇರ್ಬೋದು, ಅಥವಾ ಕೆಲವರು ಒಳ್ಳೆ ಹುಡುಗನ ಸಿಗುವಂತದ್ದು, ಅಥವಾ ಹುಡುಗಿ ಆತರ ಅಂದ್ರೆ ಬೇರೆ ಬೇರೆ ತರ ಏನೇನೋ ಅವರವರ ಕಾಮನೆಗಳೇನಿರುತ್ತೆ ಅದ್ರ ಪ್ರಕಾರ ಅವರು ಪೂಜೆ ಮಾಡಿ ಆತರ ಮಾಡುವಂಥದ್ದು. ಸೊ ಇಂಥದ್ರಲ್ಲೇ ಯಾವಾಗ ತೊಡಗಿರ್ತೀವಿ ನಾವು, ಅಂದ್ರೆ ಈ ಕೊಂಬೆಗಳಿಂದ ಕೊಂಬೆಗೆ ನಾವು ಹಾರ್ತಾ ಇರ್ತೀವಂತಂದ್ರೆ ನಮ್ದು ಮುಗಿಯಲ್ಲ. ಒಂದು ಆಸೆ ಮುಗಿದಾಗ ಇನ್ನೊಂದ್ ಬೇಕು, ಇನ್ನೊಂದ್ ಬೇಕು ಅಂತ ಹೇಳಿ. ಸೊ ನಾವು ಮುಗಿಯೋದೇ ಇಲ್ಲ. ಹಾಗಾಗಿ ನಾವು ಇಲ್ಲಿಂದ ಬಂಧನದಲ್ಲಿರ್ತೀವಿ. ಸೊ ಇಲ್ಲಿ ಮೇಲೆ ಅಂತ ಹೇಳಿದ್ರೆ, ಅಂದ್ರೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋದ್ರೆ ಇದೆಲ್ಲ ಪಯಸ್ ಆಕ್ಟ್. ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ ನಾವು ಮೇಲೆ ಹೋಗುವಂತದ್ದು. ಹೆಚ್ಚು ಅಂತ ಹೇಳಿ ಅಂದ್ರೆ ಇಲ್ಲಿ ಬ್ರಹ್ಮಲೋಕದ ಹೋಗ್ಬೋದು. ಅದೇ ನಾವು ಬೇಡದ ಕೆಲಸಗಳಲ್ಲಿ ತೊಡಗಿದ್ರೆ ಕೆಳಗಡೆ ಬರುವಂತದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಅದೇ ಎಕನಾಮಿಕ್ ಡೆವಲಪ್ಮೆಂಟ್, ರಿಲಿಜಿಯಾಸಿಟಿ ಇದೆಲ್ಲ ಇದೆ. ಅಂದ್ರೆ ಇಂಪೈರ್ಸ್ ಮಾಡ್ತಾ ಬಂದ್ರೆ ಪ್ರಾಣಿಗಳು ಆಗ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಹೋಗ್ತಾ ಪ್ರಾಣಿಗಳಾಗುವಂತದ್ದು. ಇನ್ನು ತೀರಾ ಇನ್ಸೆಕ್ಟ್ಸ್ ಅಂದ್ರೆ ಕ್ರಿಮಿಗಳು, ಕೀಟಗಳು, ಈ ತರ ಕೆಳಗಡೆ ಅಂದ್ರೆ ನಮ್ಮ ಯಾವ ತರ ನಾವು ಅಂದ್ರೆ ಈ ಇಂದ್ರಿಯ ಸುಖದಲ್ಲಿ ಎಷ್ಟು ತೊಡಗಿರ್ತೀವೋ ಅದರ ಮೇಲೆ ನಮ್ಮದೊಂದು ಅಂದ್ರೆ ನಾವ್ ಇಲ್ಲಿಂದ ಬಿಡುಗಡೆ ಆಗಕ್ಕಾಗಲ್ಲ. ಸೊ ಈ ಒಂದು ಮರದಿಂದ ನಾವು ಬಿಡುಗಡೆ ಆಗ್ಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಇರುವಂತದ್ದು ಒಂದು ಡಿಟ್ಯಾಚ್ಮೆಂಟ್ ಬೇಕು. ಅಂದ್ರೆ ಇಂದ್ರಿಯ ವಸ್ತುಗಳಲ್ಲಿ ಅನಾಸಕ್ತಿ ಹಾಗೂ ಕೃಷ್ಣನ ಇದರಲ್ಲಿ ಅಂದ್ರೆ ಡಿವೋಷನಲ್ ಸರ್ವಿಸ್ ಏನಿದೆ, ಅಂದ್ರೆ ದೇವರ ಒಂದು ಭಕ್ತಿ ಸೇವೆಯಲ್ಲಿ ನಾವು ತೊಡಗಿದ್ರೆ ಮಾತ್ರ ಇದರಿಂದ ಹೊರಗಡೆ ಬರಕ್ಕೆ ಸಾಧ್ಯ. ಇಲ್ಲಿ ನೋಡಿ, ಇಲ್ಲಿ ಲಿಬ್ರೇಷನ್ ಅಂತ ಇದೆ. ಸೊ ಇದರಿಂದ ಮೇಲೆ ನಾವು ಹೋಗ್ಬೇಕಿದ್ರೆ ಆಧ್ಯಾತ್ಮಿಕ ಲೋಕಕ್ಕೆ ನಾವ್ ಇದರಿಂದ ಈ ಮರನ ಬುಡ ಕಡಿಬೇಕು. ಸೊ ಈ ಬುಡಕ್ಕೆ ನೀರೇನು ಅಂದ್ರೆ ಇದು ಹೇಗೆ ಬೆಳೆಯುವಂತದ್ದು ಅಂತ ಹೇಳಿದ್ರೆ 3 ಗುಣಗಳಿಂದ. ನಮ್ಮ 3 ಗುಣಗಳೇನಿದೆ, ಸತ್ವ, ರಜೋ ಮತ್ತು ತಮೋ ಗುಣ. ಸೊ ಅದ್ರಿಂದ ಇದು ಮರಕ್ಕೆ ಪುಷ್ಟಿ ಸಿಗುವಂತದ್ದು. ಸೊ ನಾವು ಯಾವಾಗ ಅದ್ರಲ್ಲಿ ಫುಲ್ ಕಂಪ್ಲೀಟ್ ಆಗಿ ತೊಡಗಿರ್ತೀವಿ ಆ 3 ಗುಣಗಳಲ್ಲಿ, ಆಗ ನಾವ್ ಇದರಿಂದ ಹೊರಗಡೆ ಬರಕ್ ಸಾಧ್ಯ ಇಲ್ಲ. ಸೊ ಆ 3 ಗುಣಗಳಿಂದ ನಿನ್ನೆ ನಾವು ಕೃಷ್ಣ ಹೇಳ್ದ 3 ಗುಣಗಳಿಂದ ಮೇಲೆ ಬರ್ಬೇಕು ನಾವು, ಶುದ್ಧ ಸತ್ವಕ್ಕೆ ಬರ್ಬೇಕು. ಆವಾಗ ಮಾತ್ರ ನಾವು ಇಲ್ಲಿಂದ ಬರಕ್ ಸಾಧ್ಯ. ಸೊ ಇದು ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಏನ್ ಅನ್ಕೊಂಡಿದೀವಿ ಅಂತ ಹೇಳಿದ್ರೆ, ಇಲ್ಲಿ ಇದು ಆಕ್ಚುಲಿ ಇದು ಪ್ರಭುಪಾದ ಹೇಳುವಂತದ್ದು, ಇದೊಂದು ಹೋಟೆಲ್ ತರ ಆಯ್ತಾ. ಈಗ ನಾವು ಹೋಟೆಲಿಗೆ ಹೋಗ್ಬಿಟ್ಟು ಜಸ್ಟ್ ಇಮ್ಯಾಜಿನ್ ಮಾಡಿ, ಹೋಟೆಲಿಗೆ ಹೋಗ್ತೀವಿ ನಾವು. ಹೋಟೆಲಿಗೆ ಹೋಗ್ಬಿಟ್ಟು ನಾವ್ ಅನ್ಕೊಳ್ತೀವಿ, ನಂಗೆ ಇದು ಗೋಡೆದು ಕಲರ್ ಚೆನ್ನಾಗಿಲ್ಲ, ಬೇರೆ ಕಲರ್ ಕೊಡೋಣ. ಸೊ ಸ್ಕ್ರೀನ್ ಸರಿ ಇಲ್ಲ, ಇದು ಸ್ಕ್ರೀನ್ ಚೇಂಜ್ ಮಾಡ್ತೀನಿ ನಾನು. ಸೊ ಫರ್ನಿಚರ್ ಸರಿ ಇಲ್ಲ, ಫರ್ನಿಚರ್ ನಾನು ಸರಿ ಮಾಡ್ತೀನಿ. ಸೊ ನಮಗೀಗ ಹೇಳುವಾಗ ನಗು ಬರುತ್ತೆ, ಈ ತರ ಯಾರು ಮಾಡ್ತಾರ, ಯಾರು ಅಂದ್ರೆ ಬುದ್ಧಿ ಇಲ್ದೇ ಇರೋರು ಮಾಡ್ಬೇಕಷ್ಟೇ ಅಂತ. ಬಟ್ ಆದ್ರೆ ನಾವು ಆಧ್ಯಾತ್ಮಿಕ ಇದರಿಂದ ನೋಡುವಾಗ ನಾವು ಅದನ್ನೇ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ನಾವು ಬಂದಿರುವಂತದ್ದು ಇದು ದುಃಖಾಲಯಂ ಅಶಾಶ್ವತಂ, ಅಂದ್ರೆ ಅಶಾಶ್ವತಂ ಅಂತ ಹೇಳಿದ್ರೆ ಇಲ್ಲಿ ಶಾಶ್ವತವಾಗಿರುವಂತ ಜಗತ್ತಲ್ಲ ಇದು. ಆದ್ರೆ ನಾವ್ ಇಲ್ಲಿ ಏನ್ ಮಾಡ್ತಾ ಇರುವಂತದ್ದು, ಇಲ್ಲಿ ನಾವು ಸೆಟ್ಲ್ ಆಗಕ್ಕೆ ನೋಡ್ತಾ ಇದೀವಿ. ಅಂದ್ರೆ ಎಲ್ಲಾ ಇಲ್ಲಿ ಬೇಕಾಗಿ ಇನ್ನು ಮಾಡಿ ಸಂಪಾದನೆ ಮಾಡಿ ಇನ್ನು ಇಲ್ಲೇ ನಾವು ಬದುಕ್ತೀವೇನೋ, ಇನ್ನು ಎಷ್ಟೋ ವರ್ಷ ಇರ್ತೀವಿ ಅಂತ ಹೇಳುವಾಗೆ ಇಲ್ಲೇ ಎಲ್ಲ ಸೆಟ್ಲ್ ಮಾಡಿ ಇಲ್ಲಿರಕ್ಕೆ ನಾವು ನೋಡ್ತಾ ಇರುವಂತದ್ದು. ಆಕ್ಚುಲಿ ನಾವೇನು ಇಲ್ಲಿಗೆ ಸೇರಿದವರಲ್ಲ. ನಾವು ಆಧ್ಯಾತ್ಮಿಕ ಲೋಕಕ್ಕೆ ಸೇರಿರೋರು. ಯಾಕಂದ್ರೆ ನಾವು ಈ ದೇಹ ಅಲ್ಲ, ನಾವೀಗ ದೇಹದ ಭಾವನೆಯಲ್ಲಿ ಇದೀವಿ. ಹಾಗಾಗಿ ನಮಗೆ ಅದು ಗೊತ್ತಾಗ್ತಾ ಇಲ್ಲ. ಸೊ ನಾವ್ ಯಾವಾಗ ಆತ್ಮದ ನೆಲೆಯಲ್ಲಿ ಬರ್ತೀವಿ, ಆಗ ನಾವು ದೇವರ ಸೇವೆಯಲ್ಲಿರುವಂತದ್ದೇ ನಮ್ದು ನಿತ್ಯ ಅಂದ್ರೆ ಇಟರ್ನಲ್ ಸರ್ವೆಂಟ್ಸ್ ನಾವು ಕೃಷ್ಣನಿಗೆ. ಸೊ ಹಾಗಾಗಿ ನಮಗೆ ಅದ್ರ ಒರಿಜಿನಲ್ ನೇಚರ್ ಏನಿದೆ ಆತ್ಮದ್ದು, ಅದು ಮರ್ತೋಗಿದೆ ಈಗ. ಸೊ ಅಲ್ಲಿಗೆ ನಾವು ಹೋಗ್ಬೇಕಿದ್ರೆ, ನಾವು ಇಲ್ಲಿಂದ ಬಿಡುಗಡೆ ಆಗ್ಬೇಕಿದ್ರೆ ಈ 3 ಗುಣಗಳಿಂದ ಮೇಲೆ ಬರ್ಬೇಕು. ಹಾಗೂ ಈ ಒಂದು ವೈರಾಗ್ಯ ಹಾಗೂ ಭಕ್ತಿ ಸೇವೆ, ಇದೆರಡರಿಂದ ಮಾತ್ರ ಈ ಮರದ ಬುಡವನ್ನ ಕಡ್ದು ನಾವು ಮೇಲೆ ಹೋಗಕ್ಕೆ ಸಾಧ್ಯ ಅಂತ
ಕೃಷ್ಣ ಹೇಳ್ತಾ ಇರೋದು. ಸೊ ಇದ್ರಲ್ಲಿ ಇನ್ನು ಬೇರೆ ಏನಿದೆ ಅಂತ ಹೇಳಿದ್ರೆ, ಬೇರುಗಳು ಅದೇ ಈ ರಂಬೆಯಿಂದ ರಂಬೆ ಹೋಗುವಂಥದ್ದು, ಮತ್ತೆ ಬೇರುಗಳು ಮೇಲಿರುವ ಮತ್ತು ರಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ. ಓಕೆ, ಎಲೆಗಳನ್ನ ವೇದ ಮಂತ್ರಗಳಿಗೆ ಕಂಪೇರ್ ಮಾಡಿದ್ದಾರೆ. ಈ ಮರವನ್ನು ತಿಳಿದವನು, ಈ ಮರವನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೋ ಇದು ಹೇಗಿದೆ ಅಂತ, ಅವನು ವೇದಗಳನ್ನು ತಿಳಿದವನು. ಅಂದ್ರೆ ಪ್ರಭುಪಾದ ಹೇಳ್ತಾರೆ ಇಲ್ಲಿ, ಭಕ್ತ ಆದವನು ವೇದಗಳನ್ನ ತಿಳ್ಕೊಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಭಕ್ತ ಆದವನಿಗೆ ಎಲ್ಲನೂ ತಾನಾಗೆ ತಿಳಿಯುತ್ತೆ. ಬಿಕಾಸ್ ಕೃಷ್ಣ ಆ ಒಂದು ಜ್ಞಾನವನ್ನ ಕೊಡ್ತಾನೆ, ಪರಮಾತ್ಮಗೆ ಅವನು ನಮ್ಮ ಹೃದಯದಲ್ಲಿ ಇರೋದ್ರಿಂದ. ಸೊ ಸಪರೇಟ್ ಆಗಿ ಇನ್ನು ವೇದನ ಕಲಿಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರ್ತಾರೋ ಅವರಿಗೆ ಎಲ್ಲವೂ ಅರ್ಥ ಆಗುತ್ತೆ ಅಂತ. ಅದಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಹ ಅದಶ್ಚ ಮೂಲಾನ್ಯನ್ನು ಸಂತತಾನಿ ಕರ್ಮಾನುಬದ್ನೀನಿ ಮನುಷ್ಯಲೋಕೆ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಲೋಕದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ಈಗ ನಾನು ಹೇಳಿದಾಗೆ, ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾರ್ಧಿ ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಓಕೆ, ತಥಾ ಪದಂ ತತ್ಪರಿಮಾಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷ ಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸೃತ ಪುರಾಣಿ. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿ ವಾರಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿ ಶಸ್ತ್ರದಿಂದ ದೃಢವಾಗಿ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂತಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದಲೂ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿವೆ. ಸೊ ಮೊದಲು ಏನೂ ಇರ್ಲಿಲ್ಲ, ಅನಾದಿ, ಕೃಷ್ಣನೇ ಅನಾದಿ. ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣ ಕೃಷ್ಣ. ಸೊ ಕೃಷ್ಣ ಇರುವಾಗ ಏನು ಇರ್ಲಿಲ್ಲ ಅಂತಂದ್ರೆ, ಸುಮಾರು ಪುರಾಣಗಳಲ್ಲಿ ಕೊಟ್ಟಿದ್ದಾರೆ. ಆಗ ಯಾರು ಇಲ್ಲ, ಬ್ರಹ್ಮ ಇಲ್ಲ, ಶಿವ ಇಲ್ಲ, ಯಾರು ಇಲ್ಲ. ಆದ್ರೆ ಆಗ ಕೃಷ್ಣ ಇದ್ದ ಅಂತ ಹೇಳಿ, ಅಂದ್ರೆ ಅವನೇ ಆದಿ ಪುರುಷ. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕು, ನಾವು ಇಲ್ಲಿಂದ ಇದರಿಂದ ಈ ಮರವನ್ನ ಅಂದ್ರೆ ಈ ಒಂದು ಡಿಟ್ಯಾಚ್ಮೆಂಟ್ ಇಂದ ನಾವು ಇದನ್ನ ಕಡ್ದು, ಹಾಗೂ ಕೃಷ್ಣ ಹೇಳುವಂತದ್ದು ಎಲ್ಲಿಗೆ ಹೋದ್ರೆ ವಾಪಸ್ ಬರಲ್ಲ, ಅಂದ್ರೆ ಕೃಷ್ಣನ ಧಾಮ, ಆ ಒಂದು ಧಾಮದ ಬಗ್ಗೆ ನಾವು ತಿಳ್ಕೊಬೇಕು. ಸೊ ಅಲ್ಲಿಗೆ ಹೋಗಿ ಅವನಿಗೆ ಶರಣಾಗಬೇಕು. ಸೊ ಇದೆಲ್ಲ ಕೃಷ್ಣ ಹೇಳುವಂತದ್ದು ನಾವು ಪ್ರೀತಿಯಿಂದ ಶರಣಾಗುವಂಥದ್ದು. ಕೃಷ್ಣ ನಮಗೆ ಯಾವಾಗ್ಲೂ ಫೋರ್ಸ್ ಮಾಡಲ್ಲ. ನಮಗೆ ಆ ಫ್ರೀ ವಿಲ್ ಏನಿದೆ, ಅಂದ್ರೆ ನಮ್ಮ ಇಚ್ಛೆ, ಸ್ವ ಇಚ್ಛೆ ಅಂತಾರಲ್ಲ, ಸೊ ಅದರ ಪ್ರಕಾರ ನಾವು ಶರಣಾಗ್ಬೇಕು. ಅಲ್ಲಿವರೆಗೂ ನಾವು ಹುಟ್ಟು ಸಾವು ಇದು ಮುಗಿಯದ ಕಥೆ. ಅಂದ್ರೆ 84 ಲಕ್ಷ ಯೋನಿಗಳಲ್ಲಿ ನಾವು ಹುಟ್ಟು ಸಾವು ಅನುಭವಿಸ್ತಾನೆ ಇರ್ತೀವಿ. ಅಂದ್ರೆ ಬೇರೆ 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 ದೇಹಗಳನ್ನ ನಮ್ಮ ಬೇರೆ ಅಂದ್ರೆ ಆಸೆ ಪ್ರಕಾರ ನಮ್ಮ ಒಂದು ಬಯಕೆಗಳ ಏನಿದೆ ಅದರ ಪ್ರಕಾರ ನಾವು ಬೇರೆ ಬೇರೆ ಜನ್ಮ ತಗೊಳ್ಳುವಂಥದ್ದು. ಸೊ ಅದು ಯಾವಾಗ ಕೊನೆ ಆಗುತ್ತೆ, ನಮಗೆ ಅದು ರಿಯಲೈಸ್ ಆಗ್ಬೇಕು. ಓಕೆ, ನಾನಿಲ್ಲಿ ಎಷ್ಟೇ ನಾನು ಬೇರೆ ಜನ್ಮ ತಗೊಂಡ್ರು ನನಗಿಲ್ಲಿ ದುಃಖನೇ, ಇದು ದುಃಖಾಲಯಂ ಅಶಾಶ್ವತಂ. ಅಂದ್ರೆ ಕೃಷ್ಣನೇ ಹೇಳ್ತಾನೆ, ಇದು ದುಃಖಾಲಯಂ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ನೋವುಗಳು ಇದ್ದೇ ಇದೆ. ನಾವು ಹೇಳಿ ಕೇಳಿ ಬರುವಂತದ್ದಲ್ಲ. ಹೇಗೆ ಕಾಡ್ಗಿಚ್ಚು ಹೇಗೆ ಹೇಳ್ದೆ ಹೊತ್ಕೊಳ್ಳುತ್ತೋ ಬೆಂಕಿ ಕಾಡಲ್ಲಿ, ಆ ತರ ನಾವು ಬೇಡ ಅಂದ್ರೂ ತೊಂದರೆಗಳು ಬರ್ತಾ ಇರುತ್ತೆ ಈ ಜಗತ್ತಲ್ಲಿ.
ಸೊ ಇಲ್ಲಿಂದ ಯಾಕೆ ಈ ತರ ಕೃಷ್ಣ ಮಾಡಿರುವಂತದ್ದು, ಈ ಪ್ರಪಂಚನ ಯಾಕೆ ಇಷ್ಟು ಇದಾಗಿ ಮಾಡಿರೋದು ಅಂತ ಹೇಳಿದ್ರೆ, ಕೃಷ್ಣನಿಗೆ ನಾವು ಇಲ್ಲೇ ಇರಬಾರ್ದು, ಅಂದ್ರೆ ನಾವು ನಮ್ದು ನಿಜವಾದ ಪ್ಲೇಸ್ ಯಾವುದು ಅದು ನಾವು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಂತ. ಯಾಕಂತ ಹೇಳಿದ್ರೆ ನಮಗೆ ಯಾಕೆ ಇಲ್ಲಿ ಅಂದ್ರೆ ನಮ್ಗೆ ಎಲ್ಲರಿಗೂ ಪ್ರಶ್ನೆ ಬರ್ಬೋದು, ನಮ್ಗೆ ಏನೇ ಸಿಕ್ಕಿದ್ರು ನಮ್ಗೆ ಅದ್ರಲ್ಲಿ ಯಾಕೆ ಸಂತೋಷ ಇಲ್ಲ, ಯಾಕೆ ಇಲ್ಲ ಅಂತ ಹೇಳಿದ್ರೆ ನಾವ್ ಇಲ್ಲಿಗೆ ಸೇರಿದವ್ರೆ ಅಲ್ಲ. ಸೊ ನಾವು ಆ ಒಂದು ಸಂತೋಷನ ನಾವು ಆಲ್ರೆಡಿ ನೋಡಿದೀವಿ. ಎಲ್ಲಿ ನೋಡಿದೀವಿ ಅಂದ್ರೆ ಗೋಲೋಕದಲ್ಲಿ. ಸೊ ಕೃಷ್ಣ ಇರುವಂತ ಧಾಮ. ಸೊ ಅಲ್ಲಿ ನಾವು ಅದನ್ನ ಅನುಭವಿಸಿದೀವಿ. ಹಾಗಾಗಿ ಅದು ಯಾವಾಗ ನಮ್ಗೆ ಆ ಟೇಸ್ಟ್ ಸಿಕ್ಕಿದೆ, ಇಲ್ಲಿ ಏನೇ ಸಿಕ್ಕಿದ್ರು ನಮ್ಗೆ ಅದ್ರ ಟೇಸ್ಟ್ ಅನ್ಸಲ್ಲ. ಯಾಕಂದ್ರೆ ಅದಕ್ಕಿಂತ ಟೇಸ್ಟ್ ನಾವು ಆಲ್ರೆಡಿ ನೋಡ್ಬಿಟ್ಟಿದೀವಿ. ಸೊ ಹಾಗಾಗಿ ಅದನ್ನೊಂದು ಎಲ್ಲರನ್ನು ನಾವು ಆ ಒಂದು ಸರ್ಚ್ ಅಲ್ಲಿ ಇದೀವಿ. ಹ್ಯಾಪಿನೆಸ್ ಮೇನ್ ಆಗಿ ಎಲ್ಲರೂ ಹುಡುಕ್ತಾ ಇರೋದು ಹ್ಯಾಪಿ ಆಗಿರ್ಬೇಕಷ್ಟೇ. ಹ್ಯಾಪಿ ಆಗಿರಕ್ಕೋಸ್ಕರ ನಾವು ಏನೇನೋ ಮಾಡ್ತೀವಿ. ಎಲ್ಲಾ ತರ ಒಳ್ಳೇದು ಕೆಟ್ಟದು ಕೆಲ್ಸಗಳನ್ನ ಮಾಡ್ಕೊಂಡು ಇನ್ನೂ ಕರ್ಮಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಾ ಇದೀವಿ. ಬಟ್ ಆದ್ರೆ ಆಕ್ಚುಲಿ ಅದು ಯಾವ್ದ್ರಲ್ಲೂ ಇಲ್ಲ. ನಾವ್ ಯಾವಾಗ ಕೃಷ್ಣನ ಸೇವೆಯಲ್ಲಿ ತೊಡಗ್ತೀವಿ ಆಗ ಮಾತ್ರ ನಮಗೆ ಸಂತೋಷ ಸಿಗಕ್ಕೆ ಸಾಧ್ಯ. ಓಕೆ. ಸೊ ಏನು ಕೆಲವೊಂದು ಡಿಫ್ರೆನ್ಸ್ ಈಗ ನಮ್ಮ ಈ ಭೌತಿಕ ಜಗತ್ತಿಗೂ ಹಾಗೂ ಆಧ್ಯಾತ್ಮಿಕ ಜಗತ್ತಿಗೂ. ಸೊ ಆಧ್ಯಾತ್ಮಿಕ ಜಗತ್ತು ಪರ್ಮನೆಂಟ್, ಇಟರ್ನಲ್, ಶಾಶ್ವತವಾದದ್ದು. ಹಾಗೂ ಇದು ಭೌತಿಕ ಜಗತ್ತು ಇಟ್ ಈಸ್ ರಿಯಲ್, ಅಂದ್ರೆ ನಿಜವಾದ್ದು, ಆದ್ರೆ ಶಾಶ್ವತ ಅಲ್ಲ. ಸೊ ಮಾಯಾವಾದಿಗಳು ಹೇಳುವಂತದ್ದು ಇದು ಶಾಶ್ವತನೂ ಅಲ್ಲ, ಅಂದ್ರೆ ಇದು ಮಾಯೆ ಇಲ್ಯೂಷನ್ ಅಂತ ಹೇಳ್ತಾರೆ ಅವರು. ಆದ್ರೆ ಇದು ಇಲ್ಯೂಷನ್ ಅಲ್ಲ. ಹೇಗೆ ಕೃಷ್ಣನ ಒಂದು ಸೃಷ್ಟಿ ಇಲ್ಯೂಷನ್ ಆಗಕ್ಕೆ ಹೇಗೆ ಸಾಧ್ಯ? ಎಲ್ಲ ನಡೀತಾ ಇದೆಯಲ್ಲ ಇಷ್ಟು ಚೆನ್ನಾಗಿ. ಸೂರ್ಯ ಹುಟ್ಟೋದಾಗ್ಲಿ, ಚಂದ್ರ ಬರುವಂತದ್ದೆಲ್ಲ ಅದೆಲ್ಲ ಇಲ್ಯೂಷನ್ ಅಲ್ಲಪ್ಪ, ನಿಜವಾಗ್ಲೂ ಇದೆ, ಎಲ್ಲ ನಿಜ ಇದೆ. ಆದ್ರೆ ತಾತ್ಕಾಲಿಕವಾದದ್ದು, ಶಾಶ್ವತ ಅಲ್ಲ ಅಷ್ಟೇ. ಮತ್ತೆ ಆಧ್ಯಾತ್ಮಿಕ ಲೋಕದಲ್ಲಿ ಇರುವಂತದ್ದು ನಿಜವಾದ ಪ್ರೀತಿ, ಇಲ್ಲಿರುವಂತದ್ದು ಬರೇ ಕಾಮ. ಸೊ ನಾವು ನಿಜವಾದ ಪ್ರೀತಿನ ಇಲ್ಲಿ ಹುಡುಕಿದ್ರೆ ನಮ್ಮ ಮೂರ್ಖತನ ಅಷ್ಟೇ. ಎಲ್ಲರೂನು ಅವ್ರವ್ರ ಒಂದು ಇದಕ್ಕೆ ನಮ್ಮನ್ನ ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ, ಬಿಟ್ರೆ ಇಲ್ಲಿ ನಿಜವಾದ ಪ್ರೀತಿ ಅನ್ನೋದಿಲ್ಲ. ಮತ್ತೆ ಅಲ್ಲಿ ನಿಜವಾದ ಸಂತೋಷ ಇರುವಂತದ್ದು ಆಧ್ಯಾತ್ಮಿಕ ಜಗತ್ತಲ್ಲಿ. ಇಲ್ಲಿ ಇರುವಂತದ್ದು ಸಂತೋಷ ಇದೆ, ಆದ್ರೆ ಯಾವಾಗ ಕೊನೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ತುಂಬಾ ಶಾರ್ಟ್ ಲಿವ್, ವೆರಿ ಶಾರ್ಟ್ ಸ್ಪ್ಯಾನ್. ಸಂತೋಷ ಬರುತ್ತೆ, ಸಂತೋಷ ಹೋಗುತ್ತೆ. ಕೃಷ್ಣನೇ ಹೇಳ್ತಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ತಾಂ ಸ್ಥಿತಿಕ್ಷಸ್ವ ಭಾರತ. ಹೇಗೆ ಋತುಗಳು ಚೇಂಜ್ ಆಗುತ್ತೆ ಆತರ ಸುಖ ದುಃಖ ಬರ್ತಾ ಇರುತ್ತೆ, ನೀನ್ ಅದನ್ನ ತಡ್ಕೋಬೇಕು. ಯು ಹ್ಯಾವ್ ಟು ಟಾಲರೇಟ್ ಅರ್ಜುನ ಅಂತ ಹೇಳುವಂತದ್ದು. ಸೊ ಈ ಭೌತಿಕ ಜಗತ್ತಲ್ಲಿ ಇದು ಕಾಮನ್, ಎಲ್ಲ ಟೆಂಪ್ರರಿ, ಬರುತ್ತೆ ಹೋಗುತ್ತೆ ಸಂತೋಷ ಅನ್ನೋದು. ಮತ್ತೆ ನಿಜವಾದ ಸಂಬಂಧಗಳು ಇರುವಂತದ್ದು ಆಧ್ಯಾತ್ಮಿಕ ಲೋಕದಲ್ಲಿ. ಇಲ್ಲಿ ಇರುವಂತದ್ದೆಲ್ಲ ಟೆಂಪರರಿ. ಟೆಂಪರರಿ ಅಂತ ಹೇಳಿದ್ರೆ ಯಾರು ಶಾಶ್ವತ ಅಲ್ಲ, ನಮ್ಮ ಸಂಬಂಧಗಳು ಶಾಶ್ವತ ಅಲ್ಲ. ಇಲ್ಲಿ ಎಷ್ಟೋ ಸಂಬಂಧಗಳು ಬಂದು ಹೋಗುವಂತದ್ದು. ಹಾಗೂ ಅಷ್ಟು ಮಾತ್ರ ಅಲ್ಲ, ನಮ್ಮ ತಂದೆ ತಾಯಿ ಈಗ ನಮಗೆ ಈಗಿನ ಜೀವನದಲ್ಲಿ ಯಾರು ತಂದೆ ತಾಯಿ ಇದ್ದಾರೆ, ಇದು ಈ ನೆಕ್ಸ್ಟ್ ಲೈಫ್ ನಾವೇನ್ ತಗೊಳ್ತೀವಿ ಅಂದ್ರೆ ವಯಸ್ಸಾಗಿ ನಮಗೆ ಈ ದೇಹ ತ್ಯಾಗ ಅಂದ್ರೆ ಲೈಕ್ ನಮ್ಮ ಅಂದ್ರೆ 2ನೇ ಚಾಪ್ಟರ್ ಅಲ್ಲಿ ನಾವು ನೋಡ್ತೀವಿ ಹೇಗೆ ಒಂದು ದೇಹ ಒಂದು ಶಿಶುವಿಂದ ಹಿಡಿದು ಮತ್ತೆ ಹುಡುಗ ಆಗಿ ಮತ್ತೆ ವಯಸ್ಕ ಆಗಿ ಮತ್ತೆ ವೃದ್ಧ ಆಗಿ ಹೇಗೆ ಅವನು ಅಂದ್ರೆ ಒಟ್ಟು 6 ಸ್ಟೇಜಸ್ ಅಲ್ಲಿ ಅವನು ವಯಸ್ಸಾಗಿ ಮತ್ತೆ ಆ ಆತ್ಮ ಒಂದು ದೇಹನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಂತದ್ದು. ಸೊ ಅವನು ಅಂದ್ರೆ ಅವನು ಆತರ ಚೇಂಜ್ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಇದು ಅಂದ್ರೆ ಏನಂತ ಹೇಳಿದ್ರೆ, ನಾವು ಈ ಲೈಫ್ ಅಲ್ಲಿ ಯಾರು ತಂದೆ ತಾಯಿ ಇದ್ದಾರೆ ಅವರು ನಮಗೆ ನೆಕ್ಸ್ಟ್ ಲೈಫ್ ಅಲ್ಲಿ, ಹಿಂದಿನ ಲೈಫ್ ಅಲ್ಲಿ ಬೇರೆ ಯಾರೋ ಇದ್ರು, ಸೊ ಈ ನೆಕ್ಸ್ಟ್ ಲೈಫ್ ಅಲ್ಲಿ ಇನ್ಯಾರೋ ಇದ್ದಾರೆ. ಸೊ ಯಾವ್ದು ಟೆಂಪ್ರರಿ? ಇದೆಲ್ಲ ಟೆಂಪ್ರರಿ. ಅದಕ್ಕೆ ಇನ್ನೊಂದು ಪ್ರಭುಪಾದ ಹೇಳುವಂತದ್ದು ಹೇಗೆ ಅಂದ್ರೆ, ಸಮುದ್ರದಲ್ಲಿ ಅಲೆಗಳು ಬರುವಾಗ ಸಮುದ್ರದಲ್ಲಿ ಇರುವಂತ ಎಲ್ಲ ಕಸ ಕಡ್ಡಿ ಎಲ್ಲ ಒಟ್ಟಿಗೆ ಸೇರುತ್ತೆ ಅಲ್ವಾ, ಅಂದ್ರೆ ಎಲ್ಲ ಸೇರುತ್ತೆ. ಆಮೇಲೆ ಮತ್ತೆ ಅದು ಇನ್ನೊಂದು ಅಲೆ ಬಂದಾಗ ಎಲ್ಲ ದೂರ ಆಗುತ್ತೆ, ಮತ್ತೆ ಸೇರೋದೇ ಇಲ್ಲ ಅದು. ಸೊ ಅದೇ ತರ ಅಂತೆ ನಮ್ದು. ಅಂದ್ರೆ ಯಾವ ತರ ಹೇಳಿದಾರೆ ನೋಡಿ, ನಾವು ಈಗ ನಮ್ಮ ಕರ್ಮಗಳ ಪ್ರಕಾರ ನಾವೆಲ್ಲರೂ ಹೀಗೆ ಸೇರಿದೀವಿ, ಒಂದು ಫ್ಯಾಮಿಲಿಯಲ್ಲಿ ಬಂದಿದೀವಿ. ಮತ್ತೆ ನಾವು ಬಿಟ್ಟು ಹೋದ್ಮೇಲೆ ಮತ್ತೆ ಸಿಗೋ ಚಾನ್ಸೇ ಇಲ್ಲ, ಇನ್ನೆಲ್ಲೋ ಹೋಗಿರ್ತೀವಿ ನಾವು. ಸೊ ಈ ತರ ಒಂದು ಟೆಂಪರರಿ ರಿಲೇಶನ್ಶಿಪ್ ಅಲ್ಲಿ ಇದೀವಿ ನಾವು. ಹಾಗೂ ಅಲ್ಲಿ ದುಃಖ ಅನ್ನೋದೇ ಇಲ್ಲ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ. ಎಲ್ಲರೂ ಯಾಕಂದ್ರೆ ಅವರೆಲ್ಲ ಆಧ್ಯಾತ್ಮಿಕ, ಅವರಿಗೆ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿರ್ತಾರೆ. ಸಂತೋಷನೇ ಸಂತೋಷ ಯಾವಾಗ್ಲೂ. ಮತ್ತೆ ಇಲ್ಲಿ ಬರೀ ದುಃಖ. ಯಾಕೆ ದುಃಖ ಅಂತ ಹೇಳಿದ್ರೆ ನಾವು ದೇಹದ ಭಾವನೆಯಲ್ಲಿ ಇದೀವಿ ಇಲ್ಲಿ. ಮತ್ತು ಅಲ್ಲಿ 4 ಪ್ರಾಬ್ಲಮ್. ಯಾವ್ದೆಲ್ಲ 4 ಪ್ರಾಬ್ಲಮ್? ಜನ್ಮ ಮೃತ್ಯು ಜರಾ ವ್ಯಾಧಿ, ಅದು ಇಲ್ಲ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಶಾಶ್ವತವಾಗಿ ನಮಗೆ ಒಂದು ಆಧ್ಯಾತ್ಮಿಕ ದೇಹ ಸಿಕ್ಕಿರುತ್ತೆ. ಹಾಗಾಗಿ ನಾವು ಮತ್ತೆ ಹುಟ್ಟು ಸಾವು ಇದರ ಮಧ್ಯೆ ಇರಲ್ಲ. ಆದ್ರೆ ಇಲ್ಲಿ ಆ 4 ಪ್ರಾಬ್ಲಮ್ ಇದೆ. ಅದು ಮಾತ್ರ ಅಲ್ಲ, 3
ಸೆಕೆಂಡರಿ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅಂದ್ರೆ ಅದೆಲ್ಲ ಯಾವ್ದೆಲ್ಲ? ಆಧ್ಯಾತ್ಮಿಕ, ಆದಿದೈವಿಕ ಮತ್ತು ಆದಿಭೌತಿಕ. ಸೊ ಆದಿಭೌತಿಕ ಆಧ್ಯಾತ್ಮಿಕ ಕ್ಲೇಶ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಆ ಹಾಗೂ ನಮ್ಮ ದೇಹದಿಂದ ನಮಗೆ ತೊಂದರೆ ಆಗುವಂತದ್ದು. ನಮ್ಮ ಮನಸ್ಸೇ ನಮಗೆ ಎಷ್ಟೋ ಸತಿ ಏಮೆ ಆಗುತ್ತೆ, ಹಾಗೂ ನಮ್ಮ ದೇಹ ಎಷ್ಟೋ ಏನೇನೋ ಕಾಯಿಲೆಗಳು ಬಂದು ಅದರಿಂದ ತೊಂದರೆ ಬರುವಂತದ್ದು. ಮತ್ತೆ ಆದಿ ಭೌತಿಕ ಅಂತ ಹೇಳಿದ್ರೆ ಬೇರೆ ಜೀವಿಗಳಿಂದ, ಅದು ಮನುಷ್ಯರು ಇರ್ಬೋದು ಅಥವಾ ಪ್ರಾಣಿಗಳು ಇರ್ಬೋದು ಅಥವಾ ಈ ಕಾಯಿಲೆ ಇರ್ಬೋದು, ಈಗ ಕೊರೋನಾ ಬಂದಿದೆ, ಅದೆಲ್ಲ ಆದಿ ಭೌತಿಕ ಕ್ಲೇಶ, ಬೇರೆಯವರಿಂದ ತೊಂದರೆ ಆಗುವಂತದ್ದು. ಮತ್ತು ಆದಿ ದೈವಿಕ ಅಂತ ಹೇಳಿದ್ರೆ ಈಗ ಅಂದ್ರೆ ತುಂಬಾ ಮಳೆ ಬಂದು ಫ್ಲಡ್ ಆಗಿ ಎಲ್ಲ ಆಗುವಂತದ್ದು, ಅಥವಾ ಕೆಲವೊಂದು ಬೇರೆ ಬೇರೆ ಅರ್ಥಕ್ವೇಕ್ ಇರ್ಬೋದು, ವಾಲ್ಕೆನೋಸ್ ಇರ್ಬೋದು, ಹಾಗೆಲ್ಲ ಬೇರೆ ಬೇರೆ ಸೃಷ್ಟಿಯಿಂದ ಅಂದ್ರೆ ನೇಚರ್ ಇಂದ ಆಗುವಂತದ್ದು. ಸೊ ಅದು ಈ ತರ 3 ಕ್ಲೇಶಗಳು ಇದೆ. ಬಟ್ ಇದು ಯಾವುದೂನು ಆಧ್ಯಾತ್ಮಿಕ ಜಗತ್ತಲ್ಲಿ ಇಲ್ಲ. ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾದೀರ್ನ ಚ ಸಂಪ್ರತಿಷ್ಠ ಅಶ್ವತ್ಥಮೇನ. ಇದಾಯ್ತಲ್ಲ ಓಕೆ, ಇದಾಯ್ತು, ಸಾರಿ, ಹಿಂದೆ ಹೋಗ್ಬಿಟ್ಟೆ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ಸೊ ಈಗ ಕೃಷ್ಣ ನಮಗೆ ಇನ್ವೈಟ್ ಮಾಡ್ತಾ ಇರುವಂತದ್ದು ಸ್ಪಿರಿಚುವಲ್ ವರ್ಲ್ಡ್ ಹೇಗಿದೆ ನೋಡಿ ಅಂತ. ಸೊ ಆಧ್ಯಾತ್ಮಿಕ ಜಗತ್ ಕೃಷ್ಣಂದು ಯಾವ ತರ ಇದೆ ಅಲ್ಲಿ, ನನ್ನ ಈ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಸೊ ಈ ನಮಗೆ ಸೂರ್ಯ ಚಂದ್ರ ಎಲ್ಲ ಬೇಕಾಗಿರುವಂತದ್ದು ಈ ಭೌತಿಕ ಜಗತ್ತಲ್ಲಿ ಮಾತ್ರ, ಇಲ್ಲಿ ಮಾತ್ರ ಕತ್ಲೆ ಇರುವಂತದ್ದು. ಅಲ್ಲಿ ಕೃಷ್ಣನ ಒಂದು ಎಫಲ್ಜೆನ್ಸ್ ಏನಿದೆ, ಕೃಷ್ಣನ ಒಂದು ದೇಹದಿಂದ ಬರುವಂತ ಪ್ರಕಾಶ, ಅದೇ ಸಾಕು ಅಲ್ಲಿ ಆ ಬೆಳಕು. ಅಲ್ಲಿ ಸೂರ್ಯನು ಇಲ್ವಂತೆ, ಅಲ್ಲಿ ಚಂದ್ರನು ಬೇಡ ಅಂತೆ. ಸೊ ಆಧ್ಯಾತ್ಮಿಕ ಜಗತ್ತು ಯಾವಾಗಲೂ ಪ್ರಕಾಶಮಯವಾಗಿರುವಂತದ್ದು. ಸೊ ಅಲ್ಲಿ ಸೂರ್ಯ ಚಂದ್ರರು ಬೇಡ. ಹಾಗೂ ಜೀವಿಗಳಲ್ಲಿ 2 ವಿಧ, ಒಂದು ಕ್ಷರರು ಹಾಗೂ ಅಕ್ಷರರು. ಕ್ಷರರು ಅಂತ ಹೇಳಿದ್ರೆ ನಾವು ನಮ್ಮಿಂದ ತಪ್ಪುಗಳು ಆಗ್ತಾನೆ ಇರುತ್ತೆ. ಆದ್ರೆ ಅಕ್ಷರರು ಅಂತ ಹೇಳಿದ್ರೆ ಅವರು ಮಿಸ್ಟೇಕೆ ಮಾಡಲ್ಲ. ಅಂದ್ರೆ ಅವರು ಆಧ್ಯಾತ್ಮಿಕ ಲೋಕದಲ್ಲಿ ಇರೋವರಿಗೆ ಅಕ್ಷರರು ಅಂತ ಹೇಳ್ತಾರೆ. ಆದ್ರೆ ನಾವು ಇಲ್ಲಿರೋರು ಕ್ಷರರು. ಕೃಷ್ಣ ಆದ್ರೆ ಇದೆರಡಕ್ಕೂ ಮೇಲೆ ಮೀರಿರುವಂತವನು. ಸೊ ಈಗ ಈಶೋಪನಿಷದಲ್ಲಿ ಕೃಷ್ಣನ ಶುದ್ಧಂ ಅಪಾಪವಿದ್ದಂ ಅಂತ ಹೇಳ್ತಾರೆ. ಅಂದ್ರೆ ಶುದ್ಧಂ ಅಂದ್ರೆ ಈಗ ಹೇಗೆ ಅಂತಂದ್ರೆ, ಈಗ ಸೂರ್ಯನಿಗೆ ಕಂಪೇರ್ ಮಾಡುವಂಥದ್ದು. ಸೂರ್ಯ ಹೇಗೆ ಸೂರ್ಯನ ಕಿರಣಗಳು ಯಾವುದೇ ಒಂದು ಅಂದ್ರೆ ಕೊಳಚೆ ನೀರಿರ್ಬೋದು ಅಥವಾ ಯಾವುದೇ ಒಂದು ಇದಕ್ಕೆ ಬಿದ್ರೂ ಸಹ ಸೂರ್ಯನಿಗೆ ಏನಾಗಲ್ಲ. ಸೂರ್ಯನ ಬೆಳಕು ಎಲ್ಲಾ ಕಡೆ ಬೀಳುವಂತದ್ದು, ಒಳ್ಳೆ ಕಡೆಗೂ ಬೀಳುತ್ತೆ, ಒಳ್ಳೆ ಪ್ಲೇಸಿಗೂ ಬೀಳುತ್ತೆ, ಹಾಗೂ ಕೆಟ್ಟ ಅಂದ್ರೆ ಇಂಪ್ಯೂರ್ ಇರುತ್ತೆ ಅಂತ ಅದ್ರ ಮೇಲೂ ಕೂಡ ಬೀಳುವಂತದ್ದು. ಆದ್ರೆ ಸೂರ್ಯ ಏನು ಕೊಳಕಾಗಲ್ಲ ಅದರಿಂದ. ಆದ್ರೆ ಅದ್ರ ಇನ್ಸ್ಟೆಡ್ ಆಫ್ ದಟ್ ಈಗ ನೀರು ಗಲೀಜಿರುವಂತದ್ದು ಕೂಡ ಕ್ಲೀನ್ ಆಗುತ್ತೆ. ಸೂರ್ಯನ ಬೆಳಕು ಬಿದ್ರೆ ಅದ್ರಲ್ಲಿರೋ ಕ್ರಿಮಿಕೀಟಗಳು ಸಾಯುವಂತದ್ದು, ಅಂದ್ರೆ ಆಂಟಿಸೆಪ್ಟಿಕ್. ಹಾಗೆ ಕೃಷ್ಣನು ಎಷ್ಟು ಪ್ಯೂರ್ ಅಂತ ಹೇಳಿದ್ರೆ, ಕೃಷ್ಣನ ಒಟ್ಟಿಗೆ ಯಾವಾಗ ನಾವು ಸಂಬಂಧ ಬೆಳೆಸ್ತೀವಿ ಆಗ ನಮ್ಮಲ್ಲಿ ಏನೇ ಕೊರತೆಗಳಿರ್ಲಿ, ನಾವು ಯಾವುದೇ ಇದ್ರಲ್ಲಿ ಆ ಗುಣಗಳಿಂದ ನಾವು ಹೊರಗೆ ಬರ್ಬೋದು ಅಂತ ಹೇಳಿ. ಸೊ ಅಷ್ಟು ಕೃಷ್ಣನ ಒಂದು ಪವರ್ ಆಫ್ ಹಿಸ್ ಅಸೋಸಿಯೇಷನ್ ಅಂದ್ರೆ ಅಷ್ಟು ಪವರ್ಫುಲ್ ಅಂತ ಕೃಷ್ಣನ ಅಸೋಸಿಯೇಷನ್ ಏನಿದೆ ಅದು. ಸಪರ್ಯಗಾಕ್ಷುಕ್ರಂ ಇದರದ್ದು ಮಂತ್ರ ಅದು. ಸಪರ್ಯಗಾಕ್ಷುಕ್ರಂ ಅಕಾಯ ಅವೃಣಂ ಅಶ್ನಾವೀರಂ ಶುದ್ಧಂ ಅಪಾಪವಿತ್ತಂ ಕವೀರ್ಮನೀಷಿ ಪರಿಭೂ ಸ್ವಯಂಭೂರ್ ಯಥಾ ತತ್ಯತೋ ಅರ್ಥಾನ್ ವ್ಯದದಾಕ್ ಶಾಶ್ವತೀಭ್ಯಃ ಸಮಾಭ್ಯಃ. ಓಕೆ, ಸೊ ಇದು ಹೇಗೆ ನಾವು ಅದನ್ನ ಹೇಗೆ ನಾವು ಅದನ್ನ ಬೆಳೆಸ್ಬೇಕು ಅಂತ ಹೇಳಿದ್ರೆ, ಕೃಷ್ಣ ಹೇಳ್ತಾನೆ 9ನೇ ಅಧ್ಯಾಯದಲ್ಲಿ 34ನೇ ಶ್ಲೋಕ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿ ನೀನು ನನ್ನಲ್ಲಿಗೆ ಬರುವೆ. ಸೊ ಹೇಗೆ ನಾವು ಕೃಷ್ಣನ ಹತ್ರ ಹೋಗ್ಬೋದು? ಕೃಷ್ಣ ಇಲ್ಲಿ ಹೇಳುವಂತದ್ದು ನನ್ನನ್ನೇ ಚಿಂತನೆ ಮಾಡು. ಯಾವಾಗ್ಲೂ ನಾವು ಹೇಗೆ ಚಿಂತನೆ ಮಾಡುವಂತದ್ದು? ಸ್ಟಾರ್ಟ್ ವಿತ್ ಹರೇ ಕೃಷ್ಣ ಮಂತ್ರ. ಯಾವಾಗ್ಲೂ ಹೇಳ್ತಾ ಇರ್ಬೇಕು ನಾವು ಹರೇ ಕೃಷ್ಣ. ಅಂದ್ರೆ ಯಾವಾಗ ಟೈಮ್ ಇರುತ್ತೆ ಆಗೆಲ್ಲ ಮೈಂಡ್ನ ಹರೇ ಕೃಷ್ಣ 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 ಹರೇ ಹರೇ,
ಹರೇ ರಾಮ 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 ಹರೇ ಹರೇ. ಸೊ ಅದು ಹೇಳಿದ್ರೆ ನಾವು ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ನಾಮ ಬೇರೆ ಅಲ್ಲ. ಸೊ ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು ನಾಮಕಾರಿ ಬಹುದಾ ನಿಜ ಸರ್ವಶಕ್ತಿ, ಅಂದ್ರೆ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ, ಅಂದ್ರೆ ನಿನ್ನ ಹೆಸರಲ್ಲಿ ನೀನು ಎಲ್ಲಾ ಶಕ್ತಿಯನ್ನು ಇಟ್ಟಿದೀಯಾ ಕೃಷ್ಣ. ಸೊ ಎಲ್ಲಾ ಶಕ್ತಿಯು ಆ ಹೆಸರಲ್ಲೇ ಇದೆ. ನಾವು ಕೃಷ್ಣ ಅಂತ ಕರೆಯೋದು ಬೇರೆ ಅಲ್ಲ, ಕೃಷ್ಣನೇ ಡೈರೆಕ್ಟ್ ಪೂಜೆ ಮಾಡುವಂತಂದ್ರೆ ಕೃಷ್ಣನೇ ಬೇರೆ ಅಲ್ಲ ಅಂತಲ್ಲ, ಕೃಷ್ಣನ ಹೆಸರಲ್ಲಿ ಎಲ್ಲ ಶಕ್ತಿ ಅಡಗಿದೆ ಅಂತ. ಸೊ ಮನಸ್ಸನ್ನ ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು. ಸೊ ಇದೆಲ್ಲ ಮಾಡುವಂಥದ್ದು. ಇಲ್ಲಿ ದಂಡವತ್ ಮಾಡ್ತಾ ಇರುವಂತದ್ದು, ದೇವ್ರಿಗೆ ಅಡ್ಡ ಬೀಳುವಂಥದ್ದು, ಪೂಜೆ ಮಾಡುವಂಥದ್ದು, ಜಪ ಮಾಡುವಂಥದ್ದು. ಸೊ ಕೃಷ್ಣನ ಹೀಗೆ ನೆನ್ಸ್ಕೊಂಡ್ರೆ ಕೃಷ್ಣ ಹೇಳುವಂಥದ್ದು, ನೀನ್ ಸಂಪೂರ್ಣವಾಗಿ ನನ್ನಲ್ಲಿ ಬರ್ತೀಯಾ. ಸೊ ಇಲ್ಲಿ ಗೋಲೋಕದಲ್ಲಿ ನೋಡಿ ಬೇರೆ ಬೇರೆ ರಸಗಳಲ್ಲಿ, ಸೊ ಯಾವ್ದೆಲ್ಲ 5 ರಸ, ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಗೊತ್ತಿದ್ರೆ. 5 ರಸಗಳು ಯಾವ್ದೆಲ್ಲ ಯಾರು ಹೇಳ್ಬೋದಾ? ನಾವು ಗೋಲೋಕದಲ್ಲಿ ಕೃಷ್ಣನ್ ಜೊತೆ ಯಾವ್ದೆಲ್ಲ ರಸದಲ್ಲಿ ಹೇಳಿ ಮಾತಾಜಿ. ದೇವಕಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ, ಶಾಂತರಸ. ಎಕ್ಸಾಂಪಲ್ ಹೇಳ್ಬೋದಾ ಶಾಂತರಸಕ್ಕೆ? ಓಕೆ ಮಾತಾಜಿ. ಕೃಷ್ಣನ್ ಕಿರೀಟದಲ್ಲಿ ನವಿಲ್ ಗರೆ ಇರುತ್ತಲ್ವಾ, ಸೊ ಓಕೆ. ಶಾಂತರಸ. ಆಮೇಲೆ ಮತ್ತೆ ನವಿಲು, ಇದೆಲ್ಲ ನೋಡಿ ಇಲ್ಲಿ ನೋಡ್ಬೋದು ನಾವು. ನವಿಲು, ಹಸು, ಜಿಂಕೆ, ಇದೆಲ್ಲಾನು ಶಾಂತರಸದಲ್ಲೇ ಬರುವಂತೆ. ಓಕೆ. ಆಮೇಲೆ ದಾಸ್ಯರಸ. ಹಾ, ದಾಸ್ಯದಲ್ಲಿ ಯಾರು? ಹನುಮಾನ್. ಕರೆಕ್ಟ್, ಗುಡ್. ನೆಕ್ಸ್ಟ್ ಸಖ್ಯರಸ. ಸಖ್ಯರಸಕ್ಕೆ ಎಕ್ಸಾಂಪಲ್ ಅರ್ಜುನ ಮತ್ತೆ ಸುಧಾಮ, ಆಮೇಲೆ ಗೋಪಾಲಕರು. ಓಕೆ. ಫೋರ್ತ್ ಒನ್ ವಾತ್ಸಲ್ಯ ರಸ. ಯಶೋದಾಮಯ್ಯ ಮತ್ತು ನಂದ ಮಹಾರಾಜ್. ವೆರಿ ಗುಡ್. ಆಮೇಲೆ ಇನ್ನೊಂದು ಲಾಸ್ಟ್ ಹೈಯೆಸ್ಟ್ ರಸ ಮಾಧುರ್ಯ ರಸ, ರಾಧಾರಾಣಿ ಮತ್ತು ಗೋಪಿಕಾ ಸ್ತ್ರೀಯರು. ಎಸ್, ವೆರಿ ಗುಡ್, ಧನ್ಯವಾದ ಮಾತಾಜಿ. ಸೊ ಇದು 5. ಹರೇ ಕೃಷ್ಣ. ಸೊ ಈ 5 ರಸಗಳಲ್ಲಿ ನಾವು ಕೃಷ್ಣನ್ ಜೊತೆ ಯಾವ್ದಾದ್ರು ಒಂದು ರಸದಲ್ಲಿ ಇರ್ಬೋದು ಗೋಲೋಕದಲ್ಲಿ ಅಂತ ಹೇಳಿ. ಸೊ ಬ್ರಹ್ಮ ಸಂಹಿತೆಯಲ್ಲಿ ಒಂದು ಶ್ಲೋಕ ಇದೆ ಗೋಲೋಕದ ಬಗ್ಗೆ. ಗೋಲೋಕ ಹೇಗಿದೆ ಅಂತ ಹೇಳಿ. ಶ್ರಿಯ ಕಾಂತ ಕಾಂತ ಪರಮ ಪುರುಷ ಕಲ್ಪತರವೋ ಧ್ರುಮಾ ಭೂಮಿ ಚಿಂತಾಮಣಿ ಗಣಮಯಿ ತೋಯಮೃತಂ ಕಥಾಗಾನಂ ನಾಟ್ಯಂ ಗಮನಂ ಅಪಿ ವಂಶಿ ಪ್ರಿಯ ಸಖಿ ಚಿದಾನಂದಂ ಜ್ಯೋತಿಂ ಪರಮಪಿ ತದ್ ಆಸ್ವಾದ್ಯಂ ಅಪಿ ಚ ಸಾ ಯತ್ರ ಕ್ಷೀರಾಬ್ಧಿ ಶ್ರವತಿ ಸುರಭಿಭ್ಯಶ್ಚ ಸುಮಹಾನ್ ನಿಮೇಷಾರ್ಧಾಖ್ಯೋ ವಾವ್ರಜತಿ ನಾಹಿ ಯತ್ರಾಪಿ ಸಮಯಃ ಭಜೆ ಶ್ವೇತದ್ವೀಪಂ ತಮಹಂ ಇಹ ಗೋಲೋಕಮಿತಿಯಂ ವಿದಂತಸ್ತೆ ಸಂತಾಕ್ಷಿತಿ ವಿರಲಾಚಾರ ಕಟಿಪಯೇ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಇದರ ಅರ್ಥ, ಆಧ್ಯಾತ್ಮಿಕ ಧಾಮವಾದ ಶ್ವೇತದ್ವೀಪವನ್ನು ನಮಿಸುತ್ತೇನೆ. ಈ ಧಾಮದಲ್ಲಿ ಲಕ್ಷ್ಮೀ ಸ್ವರೂಪರಾದ ಶ್ರೀಕೃಷ್ಣನ ಪ್ರಿಯತಮೆಯರು ದೇವೋತ್ತಮ ಪರಮ ಪುರುಷನನು ತಮ್ಮ ಏಕೈಕ ಜೀವನ ಸಂಗಾತಿಯೂ ಆದ ಶ್ರೀಕೃಷ್ಣನನ್ನು ಅವ್ಯಾಜ ಪ್ರೇಮದಿಂದ ಸದಾ ಸೇವಿಸುತ್ತಿರುವರು. ಸೇವೆ ಮಾಡುವಂಥದ್ದು. ಈ ಧಾಮದಲ್ಲಿರುವ ವೃಕ್ಷಗಳು ಕಲ್ಪತರುಗಳಾಗಿದ್ದು ಭೂಮಿಯು ಮಣಿಗಳಿಂದ ನಿರ್ಮಿತವಾಗಿದೆ. ಜಲ ಅಮೃತಮಯವಾಗಿದ್ದು ಪ್ರತಿಯೊಂದು ವಸ್ತುವು ಸಚ್ಚಿದಾನಂದ ಸ್ವರೂಪವಾಗಿದೆ. ಇಲ್ಲಿಯ ಮಾತುಗಳು ಕೂಡ ಶ್ರೀಕೃಷ್ಣ ಕಥೆಯೇ ಆಗಿದೆ. ನಡಿಗೆಯು ನಾಟ್ಯ ಭರಿತವಾಗಿದೆ. ಶ್ರೀಕೃಷ್ಣನ ಮುರುಳಿನಾದವೇ ಸಂಗೀತವಾಗಿದೆ. ಇಲ್ಲಿಯ ಬೆಳಕು ಹಾಗೂ ಎಲ್ಲಾ ರೀತಿಯ ಚಲನವಲನಗಳು ಆಧ್ಯಾತ್ಮಿಕ ಸ್ವರೂಪವಾಗಿದೆ. ಗೋವುಗಳು ಸುರಿಸಿದ ಹಾಲು ಅಮೃತ ಸಮುದ್ರವಾಗಿದೆ. ಇಲ್ಲಿರುವ ಶ್ರೀಕೃಷ್ಣನ ಸಖಿಯರಿಗೆ ಕೃಷ್ಣ ಚಿಂತನೆ ಸೇವೆ ಅಲ್ಲದೆ ಕಣ್ಣು ಮಿಟುಕಿಸುವಷ್ಟು ಬೇರೆ ಸಮಯವಿಲ್ಲ. ಈ ಧಾಮವೇ ಗೋಲೋಕ ಬೃಂದಾವನವಾಗಿದೆ. ಭಗವತ್ ಸಾಕ್ಷಾತ್ಕಾರವನ್ನು ಪಡೆದ ವಿರಳ ವ್ಯಕ್ತಿಗಳಿಗೆ ಮಾತ್ರ ಈ ದಿವ್ಯ ಧಾಮ ಲಭಿಸುವುದು. ಸೊ ಇದು ಗೋಲೋಕದ ಬಗ್ಗೆ ಬ್ರಹ್ಮನ ಪ್ರಾರ್ಥನೆ ಬ್ರಹ್ಮ ಸಂಹಿತದಲ್ಲಿ. ಓಕೆ, ಶ್ಲೋಕ 7. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹು ಕಷ್ಟ ಪಡುತ್ತಾರೆ. ಮಮೈವಂಶೋ ಜೀವಲೋಕೆ ಜೀವಭೂತ ಸನಾತನ ಮನಃಷ್ಟಾಂದ್ರಿ ಇಂದ್ರಿಯಾಣಿ
ಪ್ರಕೃತಿ ಸ್ಥಾನ ಕರ್ಷತಿ. ಸೊ ನನ್ನ ಒಂದು ಅಂಶ ಅಂದ್ರೆ ಈ ಜೀವಾತ್ಮಗಳೆಲ್ಲ ನನ್ನ ಅಂಶ ಅಂತ ಹೇಳುವಂಥದ್ದು. ಅಂದ್ರೆ ಕೃಷ್ಣ ಬೇಜಾರ್ ಮಾಡ್ಕೊಳ್ತಾ ಇರುವಂತದ್ದು, ಲೈಕ್ ಕಷ್ಟ ಪಡ್ತಾ ಇದ್ದಾರೆ ಎಲ್ಲಿ ಅಂದ್ರೆ ಇಂದ್ರಿಯಗಳು ಸೇರಿ ಮನಸ್ಸು ಸೇರಿದಂತೆ ಇಂದ್ರಿಯಗಳು ಇದರಿಂದಾಗಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಸೊ ಯಾಕೆ ಕಷ್ಟ ಪಡ್ಬೇಕು ಅಂದ್ರೆ ಕೃಷ್ಣ ಹೇಳುವಂತದ್ದ ಇಂಡೈರೆಕ್ಟ್ಲಿ ಬನ್ನಿ ನನ್ನ ಧಾಮಕ್ಕೆ ಬನ್ನಿ, ಯಾಕೆ ಇಲ್ಲಿ ಕಷ್ಟ ಪಡ್ತಾ ಇದ್ದೀರಾ. ಈಗ ನಮಗೆ ತಂದೆ ಅಂದ್ರೆ ಅಷ್ಟು ಶ್ರೀಮಂತ ತಂದೆ, ಆದ್ರೆ ನಾವಿಲ್ಲಿ ಬಡವರಾಗಿ ಇಲ್ಲಿ ಸುಮ್ನೆ ನರಳ್ತಾ ಇದೀವಿ. ಯಾಕೆ ಇಲ್ಲಿ ಇರ್ಬೇಕು, ನಮ್ಮ ತಂದೆ ಹತ್ರ ನಾವು ಹೋಗ್ಬೇಕಂದ್ರೆ ಕೃಷ್ಣ ಇಟರ್ನಲ್ ಫಾದರ್. ಅಂದ್ರೆ ಈಗ ಬೇರೆ ಇಲ್ಲಿ ಭೌತಿಕ ಜಗತ್ತಲ್ಲಿ ತಂದೆ ತಾಯಿ ಎಲ್ಲ ಚೇಂಜ್ ಆಗ್ತಾ ಇರುವಂತದ್ದು, ಆದ್ರೆ ಕೃಷ್ಣ ಯಾವತ್ತಿದ್ರು ನಮಗೆ ಶಾಶ್ವತವಾದ ತಂದೆ ಅಂತ ಹೇಳಿದ್ರೆ ಕೃಷ್ಣ. ಸೊ ಎಲ್ಲಾ ನಮ್ಮ ಒಂದು ನಮ್ಮ ಜೊತೆ ಪ್ರತಿ ಒಂದು ಜನ್ಮದಲ್ಲೂ ನಮ್ ಜೊತೆ ಪರಮಾತ್ಮ ಆಗಿ ನಮ್ ಜೊತೆ ಇರುವಂತದ್ದು ಕೃಷ್ಣ ಮಾತ್ರ. ಸೊ ಅವನಿಗೆ ಗೊತ್ತು ನಮ್ದು ನಾವು ಎಷ್ಟೊಂದು ಜನ್ಮಗಳು ತಗೊಂಡಿದೀವಿ, ಅದರ ಬಗ್ಗೆ ಎಲ್ಲ ಗೊತ್ತಿರುವಂತದ್ದು ಕೃಷ್ಣನಿಗೆ ಮಾತ್ರ. ಸೊ ಕೃಷ್ಣ ಇಲ್ಲಿ ಹೇಳುವಂತದ್ದು ನನ್ನದೇ ಒಂದು ಅಂಶ ಇವರೆಲ್ಲ, ಈ ಅಂದ್ರೆ ಆತ್ಮ ಜೀವಿಗಳೆಲ್ಲ. ಸೊ ಅವ್ರು ಇಲ್ಲಿ ಮನಸ್ಸು ಹಾಗೂ ಇಂದ್ರಿಯದಿಂದ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ಸಮುದ್ರದ ನೀರು ಅಂದ್ರೆ ಸಾಲ್ಟ್ ಒಂದು ಡ್ರಾಪ್ ನಾವು ನೋಡಿದ್ರೆ ಸಾಕೋದು ಉಪ್ಪಿರುತ್ತೆ. ಹಾಗೆ ಸಮುದ್ರ ಇಡೀ ಒಂದೇ. ಹಾಗೆ ನಾವು ಕ್ವಾಲಿಟಿಯಲ್ಲಿ ಈ ಗುಣಗಳಲ್ಲಿ ನೋಡುವಾಗ ಕೃಷ್ಣನಿಗೂ ನಮಿಗೂ ಒಂದೇ ಗುಣಗಳಿದೆ, ಆದ್ರೆ ನಾವು ತುಂಬಾ ಮೈನ್ಯೂಟ್ ಪಾರ್ಟಿಕಲ್, ಅಂದ್ರೆ ಇಷ್ಟು ಕಮ್ಮಿ ನಮ್ದು ಗುಣ. ಕೃಷ್ಣಂದಂತೂ ಹ್ಯೂಜ್. ಅಂದ್ರೆ ಅದಕ್ಕೆ ಇದರಲ್ಲಿ ಕಥೋಪನಿಷತ್ತಲ್ಲಿ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಯೋ ಬಹುನಾಂ ವಿದದಾತಿ ಕಾಮಾನ್ ಅಂತ ಹೇಳಿದ್ರೆ, ಈಗ ನಾವು ನಿತ್ಯ, ಕೃಷ್ಣನು ನಿತ್ಯ, ಅಂದ್ರೆ ಇಟರ್ನಲ್, ಶಾಶ್ವತವಾಗಿರುವಂತದ್ದು. ಚೇತನಶ್ಚೇತನಾನಾಂ, ನಾವು ಚೇತನ, ಕೃಷ್ಣನು ಚೇತನ. ಆದರೆ ಏನು ವ್ಯತ್ಯಾಸ ನಮಿಗೂ ಕೃಷ್ಣನಿಗೂ ಅಂತ ಹೇಳಿದ್ರೆ, ಅವನು ಒಬ್ಬನೇ ಎಲ್ಲರನ್ನೂ ನೋಡ್ಕೊಳ್ಳುವಂಥದ್ದು, ಎಲ್ಲಾ ಜೀವಿಗಳನ್ನ ಎಲ್ಲರನ್ನು ಒಬ್ಬನೇ ನೋಡ್ಕೊಳಕ್ಕೆ ಸಾಧ್ಯ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಸ್ಥಿತಿ ಹೇಗಾಗಿದೆ, ಈಗ ನಮ್ದು ಇಲ್ಲಿ ಬೆರಳು ನೋಡ್ಬೋದು, ಈಗ ಕೈ ಇದೆ, ಕೈಯಲ್ಲಿ ಈಗ ಇದು ಕೃಷ್ಣ, ನಾವು ಈ ಬೆರಳುಗಳು. ಸೊ ಈ ಬೆರಳುಗಳು ಈಗ ನಮ್ಮ ಕೈಯಲ್ಲಿ ಒಂದು ಬೆರಳು ಕಟ್ಟಾದ್ರೆ ಏನಾಗುತ್ತೆ, ಆ ಬೆರಳಿಗೆ ಒಂದು ವ್ಯಾಲ್ಯೂ ಇಲ್ಲ. ಕೈ ಹೇಗಾದ್ರೂ ನಡೆಯುತ್ತೆ ಅಂದ್ರೆ, ಬಟ್ ಇದಕ್ಕೆ ವ್ಯಾಲ್ಯೂ ಇಲ್ಲ. ಸೊ ಈಗ ನಾವೇನಾಗಿದೆ, ನಾವು ಹಾಗೆ ಸಪರೇಟ್ ಆಗಿರುವಂತದ್ದು. ಸೊ ನಾವ್ ಯಾವಾಗ ಕನೆಕ್ಟ್ ಆಗ್ತೀವಿ, ಈಗ ನಮ್ದು ಈಗ ಅದಕ್ಕೆ ಪ್ರಭುಪಾದೊಂದು ಹೇಳ್ತಾರೆ, ಒಂದ್ಸತಿ ಎಲ್ಲರೂ ಅಂಗಗಳೆಲ್ಲ ಸ್ಟ್ರೈಕ್ ಮಾಡಿದ್ವಂತೆ. ಇದು ಕೈ ಹೊಟ್ಟೆ ಏನು ಮಾಡ್ತಾ ಇಲ್ಲ, ಕೆಲ್ಸ ಏನು ಮಾಡ್ತಾ ಇಲ್ಲ. ಸೊ ನಾವೆಲ್ಲ ಕೆಲ್ಸ ಮಾಡುವಂತದ್ದು, ಇದು ಹೊಟ್ಟೆ ಮಾತ್ರ ಅಂದ್ರೆ ಏನು ಕೆಲ್ಸ ಮಾಡದೆ ಇದೆಯಲ್ಲ, ನಾವೆಲ್ಲ ಒಂದಿನ ಕೆಲ್ಸ ಮಾಡೋದು ಬೇಡ ಅಂತ ಹೇಳಿ ಅವರೆಲ್ಲ ಸ್ಟ್ರೈಕ್ ಮಾಡಿದ್ರಂತೆ. ಕೈ ಕಾಲು ನಾವೆಲ್ಲ ತಿನ್ನೋದೇ ಬೇಡ, ನಾವೆಲ್ಲ ಸ್ಟ್ರೈಕ್ ಮಾಡೋಣ, ಅವ್ನ್ ಮಾತ್ರ ಆರಾಮಾಗಿ ತಿನ್ಕೊಂಡಿದ್ದಾನೆ, ನಾವೆಲ್ಲ ಕಷ್ಟ ಪಡ್ತಾ ಇದೀವಿ ಅಂತ ಹೇಳಿ. ಸೊ ಅವರೆಲ್ಲ ಒಂದಿನ ಕೈ ಕಾಲು ಬಾಯಿ ಎಲ್ಲ ಏನು ಮಾಡ್ಲೇ ಇಲ್ಲ ಅಂತೆ. ಆದ್ರೆ ಏನಾಯ್ತು, ಸೊ ಹೊಟ್ಟೆಗೆ ಏನು ಕೊಟ್ಟಿಲ್ಲ ಅವರು, ಬಟ್ ಏನಾಯ್ತು, ಅವರಿಗೆಲ್ಲ ಶಕ್ತಿ ಹೋಯ್ತು, ಕೈಯಲ್ಲೆಲ್ಲ ಶಕ್ತಿ ಇಲ್ಲ, ಕಾಲಲ್ಲಿ ಶಕ್ತಿ ಇಲ್ಲ, ನಡಿಯಕ್ ಆಗ್ತಾ ಇಲ್ಲ. ಸೊ ಆಗ ಅರ್ಥ ಆಯ್ತು, ಸೊ ಹಾಗೆ ನಮ್ಮ ಕತೆ ನಮ್ದು ಆಗಿದೆ. ಈಗ ನಾವು ನಮ್ಮಷ್ಟಕ್ಕೆ ನಾವು ಎಂಜಾಯ್ ಮಾಡ್ಬೋದು ಅಂತ ನಾವು ಒಂದು ಆ ಫೀಲಿಂಗ್ ಅಲ್ಲಿ ಇದೀವಿ, ಸಪ್ರೇಟ್ ಆಗಿ. ಅಂದ್ರೆ ನಾವೇ ಭೋಗ್ತಾರರು, ನಾವೇ ಎಂಜಾಯ್ ಮಾಡ್ಬೋದು ಅಂತ. ಬಟ್ ಆದ್ರೆ ನಮಗೆ ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಕೃಷ್ಣನ್ ಜೊತೆ ಯಾವಾಗ ಕನೆಕ್ಟ್ ಆಗ್ತೀವಿ, ಆಗ ಮಾತ್ರ ನಮಗೆ ಸಂತೋಷವಾಗಿರಕ್ಕೆ ಸಾಧ್ಯ. ಸೊ ಇಲ್ಲಿ ನೋಡ್ಬೋದು ನಾವು, ಇದು ಕೃಷ್ಣ, ಇದು ಬೆಂಕಿಗೆ ಹೋಲಿಸಲಾಗಿದೆ. ಹಾಗೂ ನಾವು ಬೆಂಕಿಯ ಕಿಡಿಗಳು, ಇದರಲ್ಲಿ ಏನು ಪವರ್ ಇಲ್ಲ ಜಾಸ್ತಿ, ಕಿಡಿ ಇದು ಅಷ್ಟೇ, ಆದ್ರೆ ಕ್ವಾಲಿಟಿ ಒಂದೇ, ಗುಣದಲ್ಲಿ ಒಂದೇ ಎರಡೂನು. ಆದ್ರೆ ವ್ಯತ್ಯಾಸ ಏನು, ಇದರಲ್ಲಿ ಅಷ್ಟು ಪವರ್ ಇಲ್ಲ, ಇದರಲ್ಲಿ ಫುಲ್ ಪವರ್ ಇದೆ ಬೆಂಕಿಯಲ್ಲಿ. ಸೊ ಸಚ್ಚಿದಾನಂದ ಕೃಷ್ಣ, ನಾವು ಸಚ್ಚಿದಾನಂದ, ಆದ್ರೆ ಕ್ವಾಲಿಟಿಯಲ್ಲಿ ವೆರಿ ಲೆಸ್. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯ ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ
ವಾಯುರ್ಗಂಧಾನಿ ವಾಶಯತ್. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಸೊ ಹೇಗೆ ಅಂದ್ರೆ ಗಾಳಿ ಈಗ ಒಂದು ನಾವೊಂದು ಹೋಗ್ತಾ ಇರ್ಬೇಕಾದ್ರೆ ಹೀಗೆ ಒಂದು ಗುಲಾಬಿ ರೋಸ್ ಗಾರ್ಡನ್. ಸೊ ರೋಸ್ ಗಾರ್ಡನ್ ಕಡೆಯಿಂದ ಹೋಗುವಾಗ ಏನಾಗುತ್ತೆ, ನಮ್ಗೆ ಆ ಸ್ಮೆಲ್ ಬರುತ್ತಲ್ವಾ, ಅಂದ್ರೆ ಒಂದು ಫ್ರಾಗ್ರೆನ್ಸ್ ಬರುತ್ತೆ. ಹಾಗೆ ಗಾಳಿ ಅಂದ್ರೆ ಆ ಗಾಳಿ ನಮಗೆ ತರುತ್ತೆ. ಈಗ ನಾವು ಆ ಕಡೆಯಿಂದ ಹೋಗುವಾಗ ಆ ಗಾಳಿಯಿಂದ ನಮಗೆ ಆ ಸ್ಮೆಲ್ ಬರುವಂತದ್ದು ಅದು. ಸೊ ಅದೇ ತರ ನಾವು ಈ ಜೀವನದ ನಮ್ಮ ಈ ಅಂದ್ರೆ ನಾವೇನು ಮಾಡಿರ್ತೀವಿ ಆ ಕರ್ಮದ ಪ್ರಕಾರ ನಾವು ಅದನ್ನ ಆ ಸ್ಮೆಲ್ ನ ತಗೊಂಡು ಹೋಗುವಂತದ್ದು. ಅದರ ಪ್ರಕಾರ ನೆಕ್ಸ್ಟ್ ಒಂದು ಜೀವನದಲ್ಲಿ ನಾವು ಇನ್ನೊಂದು ಅದಕ್ಕೆ ಸರಿಯಾಗಿರುವಂತದ್ದು ಬಾಡಿ ನಮಗೆ ಸಿಗುವಂತದ್ದು. ಅದು ಹೇಗೆ ಸಿಗುವಂತದ್ದು ಅಂತ ನಿನ್ನೆ ಚಾಪ್ಟರ್ ಅಲ್ಲಿ ನೋಡಿದ್ವಿ ನಾವು. ಹೇಗೆ ಪ್ರಕೃತಿ ಎಲ್ಲ ಪ್ರಕೃತಿಯಿಂದಾಗಿ ಅಂದ್ರೆ 13ನೇ ಚಾಪ್ಟರ್ ಅಲ್ಲಿ ನೋಡಿದ್ವಿ. ಪ್ರಕೃತಿ ಅದನ್ನ ನಮಗೆ ಕೊಡುವಂತದ್ದು. ಕಾರಣ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಸೊ ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹ ಬಿಡುತ್ತಾನೆ. ಸೊ ಒಂದು ಬಿಟ್ಟು ಇನ್ನೊಂದಕ್ಕೆ ಹೋಗ್ತಾ ಇರುವಂತದ್ದು ನಾವು ಹೇಗೆ ಅದೇ ನೋಡಿ ಇಲ್ಲಿ. ಗಾಳಿ ತಗೊಂಡು ಹೋಗ್ತಾ ಇರೋ ತರ. ಸೊ ನಾವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವಂತದ್ದು ನಮ್ಮ ಆಸೆಗಳ ಪ್ರಕಾರ. ಸೊ ಇದಕ್ಕೆ ಹೇಗೆ ಇದನ್ನ ತಡಿಬೇಕಾದ್ರೆ ಏನ್ ಮಾಡ್ಬೇಕು? ಸೊ ನಮಗೆ ಸರಿಯಾದ ಒಂದು ಗುರುಗಳ ಮೊದ್ಲು ನಾವು ಪ್ರಾಪರ್ ಆಗಿರೋ ಒಂದು ಸಂಪ್ರದಾಯದಲ್ಲಿ ಬಂದಿರುವಂತ ಒಂದು ಗುರುಗಳ ಆಶ್ರಯ ಬೇಕು. ಹಾಗೂ ಅವರ ಒಂದು ಗೈಡೆನ್ಸ್ ಇಂದ ಮಾತ್ರ ನಮಗೆ ಇದರಿಂದ ಹೊರಗಡೆ ಬರಕ್ ಸಾಧ್ಯ. ಸೊ ಅದಕ್ಕೆ ಏನ್ ಮಾಡ್ಬೇಕು? ನಾವೀಗ ನೀವೆಲ್ಲರೂ ಬಂದಿದ್ದೀರಾ ಈ ಭಗವದ್ಗೀತೆ ಕಲಿಯಕ್ಕೆ ಅಂತ ಹೇಳಿ. ಸರಿಯಾದ ಅಂದ್ರೆ ಇದೊಂದು ಕರೆಕ್ಟ್ ಆಗಿರೋ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಸೊ ಅದನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು. ಹಾಗೂ ಈ ಒಂದು ಅಸೋಸಿಯೇಷನ್ ನ ಬಿಡಬಾರ್ದು, ಭಕ್ತರ ಸಂಘನ ಬಿಡಬಾರ್ದು. ಸೊ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ, ಚೈತನ್ಯ ಮಧ್ಯಲೀಲದಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳುವಂತದ್ದು, ಲವ ಮಾತ್ರ ಸಾಧು ಸಂಘೆ ಸರ್ವ ಸಿದ್ಧಿ ಹಾಯ ಅಂತಂದ್ರೆ, ಲವ ಮಾತ್ರ ಅಂದ್ರೆ ಈ ಸೆಕೆಂಡ್ ಅನ್ನೋದೇನಿದೆ ಅದು ಇಂಗ್ಲಿಷ್ ಅಲ್ಲಿ ಬಂದಿರುವಂತ ಅದಕ್ಕಿಂತ ಕಮ್ಮಿ. ಅದು ಲವ ಮಾತ್ರ ಅಷ್ಟು ಸಣ್ಣ. ಅಷ್ಟು ಸಾಧು ಸಂಘ ಇದ್ರೆ ಸಾಕಂತೆ ಎಲ್ಲ ಸಿದ್ಧಿ ಸಿಗುವಂತದ್ದು. ಅಂದ್ರೆ ಅಸೋಸಿಯೇಷನ್ ಎಷ್ಟು ಇಂಪಾರ್ಟೆಂಟು ಅನ್ನೋದು. ಈಗ ನಮ್ಮ ಒಳ್ಳೆ ಒಂದು ಅಸೋಸಿಯೇಷನ್ ಇದ್ದಾಗ ಅವರಿಂದ ನಾವು ಲೈಫ್ ಅಲ್ಲಿ ಮೇಲೆ ಬರುವಂತದ್ದು, ಎಲಿವೇಟ್ ಆಗ್ಬೋದು. ಅದೇ ಸಂಘ ಸರಿ ಇಲ್ಲ ಅಂದ್ರೆ ಹೇಳಿದ್ರೆ ನಾವು ಬೀಳ್ಬೋದು, ಅಂದ್ರೆ ಲೈಫ್ ಅಲ್ಲಿ ಕೊಲ್ಯಾಪ್ಸ್ ಆಗ್ಬೋದು, ನಾವು ಇನ್ನು ಬೇಡದ ಇದ್ರಲ್ಲಿ ಸೇರುವಂತದ್ದು ಅದೆಲ್ಲ. ಸೊ ಅಸೋಸಿಯೇಷನ್ ತುಂಬಾ ಇಂಪಾರ್ಟೆಂಟ್. ನಾವು ಹೇಗೆ ಅಸೋಸಿಯೇಟ್ ಆಗ್ತೀವಿ ಹಾಗೆ ನಮ್ ಲೈಫ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದರ ಮೀನಿಂಗ್ ಸಿಂಪ್ಲಿ ಬೈ ಅ ಮೊಮೆಂಟ್ಸ್ ಅಸೋಸಿಯೇಷನ್ ವಿತ್ ಎ ಸಾಧು ಒನ್ ಕ್ಯಾನ್ ಅಟೈನ್ ಪರ್ಫೆಕ್ಷನ್. ಹಾಗೂ ಯುಧಿಷ್ಠಿರ ಮಹಾರಾಜ್ ಇವರಿಗೆ ವಿದುರನಿಗೆ ಹೇಳುವಂತದ್ದು, ವಿದುರ ತೀರ್ಥಂ ಕುರುವಂತಿ ಅಂದ್ರೆ ತೀರ್ಥ ಏನು ಇವರು ಯಾರು ಪುಣ್ಯ ಅಂದ್ರೆ ಈ ಸಾಧುಗಳೇನಿರ್ತಾರೆ ಅವ್ರು ಹೋದಲ್ಲೆಲ್ಲ ತೀರ್ಥ ಸ್ಥಳ ಆಗುವಂತದ್ದು ಅಂತ. ಅಂದ್ರೆ ತೀರ್ಥ ಧಾಮಕ್ಕೆ ಹೋಗ್ಬೇಕಂತಿಲ್ಲ, ಆದ್ರೆ ಅವ್ರು ಎಲ್ಲಿ ಬರ್ತಾರೋ ಅಂತ ಆ ಜಾಗನೇ ಒಂದು ತೀರ್ಥ ಕ್ಷೇತ್ರ ಆಗುವಂತದ್ದು ಅಂತ. ಅಂದ್ರೆ ಅಷ್ಟು ಒಂದು ವ್ಯಾಲ್ಯೂ ಇದೆ ಒಂದು ಸರಿಯಾದ ಸಾಧು ಸಂಘಕ್ಕೆ ಅಂತ ಹೇಳಿ. ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಜೀವಿಯು ಹೀಗೆ ಇನ್ನೊಂದು ಜಡ ದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸುತ್ತಾನೆ. ಅಂದ್ರೆ ಈಗ ನಮ್ಮ ಆಸೆಗಳ ಪ್ರಕಾರ ನಾವು ಬೇರೆ ಬೇರೆ ದೇಹವನ್ನ ಪಡೆಯುವಂತದ್ದು ನಿರ್ದಿಷ್ಟ ನೋಡಿ, ಬೇರೆ ಬೇರೆ ತರದ್ದು ಕಿವಿ, ಕಣ್ಣು. ಈಗ ಇಲ್ಲಿ ಆನೆ, ಸೊ ಅದಕ್ಕೆ ಬೇರೆನೆ ಯಾಕಂತ ಹೇಳಿದ್ರೆ ಅದರ ಒಂದು ಏನೋ ಆಸೆ ಇತ್ತು, ಅದರ ಪ್ರಕಾರ ಅದು ಆತರ ಒಂದು ದೇಹ ಪಡೆದಿರುವಂತದ್ದು. ಸೊ ಏನಂತ ಹೇಳಿದ್ರೆ ನಮಗೆ ಈ ತರ ಒಂದು ಬಾಡಿ ಸಿಕ್ಕಿದಾಗ ನಮಗೆ ಗೊತ್ತೂ ಆಗಲ್ಲ, ಲೈಕ್
ನಾವ್ ಅದ್ರಲ್ಲೇ ಸಂತೋಷ ಇರ್ತೀವಂತೆ. ಅಂದ್ರೆ ಅವರಿಗೆ ಅವಕ್ಕೆ ಪ್ರಾಣಿಗಳು ಗೊತ್ತಾಗಲ್ಲ ನಾನು ಇದರಿಂದ ಹೊರಗಡೆ ಬರ್ಬೇಕು. ಯಾಕಂತ ಹೇಳಿದ್ರೆ ಅವಕ್ಕೆ ಲಸ್ಟ್ ತುಂಬಾ ಕವರ್ ಆಗಿ ಏನು ಕಾಮ ನಾವ್ ಅದನ್ನ ನೋಡಿದ್ವಿ ಲೈಕ್ ಹೇಗೆ ಕಾಮ ಅನ್ನೋದು ಜೀವಿಗಳಲ್ಲಿ ಅಂದ್ರೆ ಮನುಷ್ಯ ಜನ್ಮದಲ್ಲಿ ಹೇಗೆ ಒಂದು ಆ ಬೆಂಕಿಗೆ ಕಂಪೇರ್ ಮಾಡಿದ್ದಾರೆ. ಒಂದು ಇದು ಬೆಂಕಿಯನ್ನು ಮುಚ್ಚಿದ ಹೊಗೆ ಹೊಗೆ ಬರುತ್ತೆ. ಸೊ ಅಂದ್ರೆ ಸ್ವಲ್ಪ ಅದಕ್ಕೆ ಒಂಚೂರು ಡ್ರೈ ಗ್ರಾಸ್ ಅಂದ್ರೆ ಒಣಗಿರುವಂತ ಗ್ರಾಸ್ ಹಾಕಿದ್ರೆ ಅದು ಕೂಡ್ಲೆ ಹೊತ್ಕೊಳ್ಳುವಂಥದ್ದು. ಅಂದ್ರೆ ನಾವು ಒಳ್ಳೆ ಅಸೋಸಿಯೇಷನ್ ಇದ್ರೆ ಆ ಕೃಷ್ಣ ಪ್ರಜ್ಞೆ ನಮಗೆ ಸಿಗುವಂತದ್ದು. ಸೊ ನಮಗೆ ಬೇಗ ಗೊತ್ತಾಗುತ್ತೆ. ಅಂದ್ರೆ ಸೋಲಿಗೆ ನಾವು ಕನೆಕ್ಟ್ ಮಾಡ್ಬೋದು. ನಮ್ಮ ನಿಜವಾದ ಏನು ಸ್ವರೂಪ ಅಂತ ಅದು ನಮ್ಗೆ ಗೊತ್ತಾಗುವಂಥದ್ದು. ಆದ್ರೆ ಪ್ರಾಣಿಗಳಲ್ಲಿ ಅದು ಕಮ್ಮಿ. ಅದನ್ನ ಏನ್ ಕಂಪೇರ್ ಮಾಡಿದ್ದಾರೆ ಆ ಧೂಳು ಮುಚ್ಚಿರುವಂತ ಕನ್ನಡಿಗೆ ಕಂಪೇರ್ ಮಾಡಿದ್ದಾರೆ ಅನಿಮಲ್ ಲೈಫ್ ನ. ಸೊ ಹಾಗಾಗಿ ಅದ್ರಲ್ಲೇ ಅವ್ರು ಖುಷಿಯಾಗಿರ್ತಾವೆ. ಯಾವ ದೇಹ ಸಿಕ್ಕಿರುತ್ತೋ ನೋಡಿ ಅದನ್ನು ಸೊ ಹೀಗೆ ಅವರು ಖುಷಿಯಾಗಿರ್ತಾವ. ಅಂದ್ರೆ ಅದ್ ಏನ್ ದೇಹ ಸಿಕ್ಕಿರುತ್ತೋ ಅದ್ರಲ್ಲೇನೆ ಸಂತೋಷ ಕಾಣ್ತಾ ಇರುತ್ತೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷಃ. ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ಸೊ ಈ 3 ಗುಣಗಳಿಂದ ಹೊರಗಡೆ ಬರುವಂತದ್ದು ಹೇಗೆ? ಸೊ ಇದರಿಂದ ಈ ದೇಹ ಅಂದ್ರೆ ಹೇಗೆ ಹೊರಗಡೆ ಬರುವಂತದ್ದು ಇದನ್ನ ಅರ್ಥ ಮಾಡ್ಕೊಳ್ಳೋದು ಮೂಢರಿಗಂತೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ರಿಗೂ ಇದ್ರಲ್ಲಿ ಆಸಕ್ತಿಯೂ ಬರಲ್ಲ, ನಂಬಿಕೆನೂ ಬರಲ್ಲ. ಸೊ ಇದು ಅರ್ಥ ಆಗೋದು ಅಷ್ಟು ಸುಲಭ ಇಲ್ಲ ಅಂತ ಕೃಷ್ಣ ಹೇಳುವಂತದ್ದು. ಸೊ ಇದ್ರಲ್ಲಿ ಈಗ ಒಂದು ಉದಾಹರಣೆ ಅಂತ ಹೇಳಿದ್ರೆ ನಾವೀಗ ನಮ್ಮ ಕಾರ್ ಹಾಳಾಗಿರುತ್ತೆ. ಸೊ ಕಾರ್ ಹಾಳಾಗಿದೆ, ನಮಗೆ ಏನು ಗೊತ್ತಿಲ್ಲ, ಅದ್ರ ಬಗ್ಗೆ ಟೆಕ್ನಿಕಾಲಿಟೀಸ್ ಏನು ಗೊತ್ತಿಲ್ಲ. ನಾವು ಓಪನ್ ಮಾಡಿ ನೋಡಿದ್ರೆ ನಮಗೆ ಏನ್ ಅರ್ಥ ಆಗುತ್ತೆ? ಇಲ್ಲಿ ಇವ್ನ ಮೇಲೆ ನೋಡ್ಬೋದು. ಇದ್ರಲ್ಲಿ ಅವನಿಗೇನು ಅರ್ಥ ಆಗ್ತಾ ಇಲ್ಲ, ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಆಗಿದೆ ಇಂಜಿನ್ ಸುಮ್ನೆ ನೋಡ್ತಾ ಇದ್ದಾನೆ. ಸೊ ಇದೇನು ಅಂತ ಹೇಳಿದ್ರೆ ಜ್ಞಾನ ಇಲ್ದೆ ನೋಡಿದ್ರೆ ಏನು ಅರ್ಥ ಆಗಲ್ಲ. ಅದೇ ಈಗ ಒಬ್ಬ ಮೆಕ್ಯಾನಿಕ್, ಅವನಿಗೆ ಕೂಡ್ಲೆ ಗೊತ್ತಾಗುತ್ತೆ ಏನ್ ಫಾಲ್ಟ್ ಇದೆ ಇಂಜಿನ್ ಅಲ್ಲಿ ಅಂತ ಹೇಳಿ. ಸೊ ಹಾಗಾಗಿ ಈಗ ಗುರುಗಳು ಯಾರಿದ್ದಾರೆ ಅವರಿಗೆ ಗೊತ್ತು ಇದು. ಯಾಕಂತ ಹೇಳಿದ್ರೆ ಅವರು ಸತ್ಯವನ್ನ ನೋಡಿದ್ದಾರೆ. ಅವರು ನಮಗೆ ದಾರಿ ತೋರ್ಸಕ್ ಸಾಧ್ಯ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಾ ತತ್ವದರ್ಶಿನಃ. ಅವರಿಗೆ ಗೊತ್ತಿರೋದ್ರಿಂದ ಅವ್ರು ನಮಗೆ ದಾರಿ ತೋರ್ಸಕ್ ಸಾಧ್ಯ. ಸೊ ಜ್ಞಾನದಲ್ಲಿರೋನಿಗೆ ಅದು ಕಾಣುವಂಥದ್ದು. ಸೊ ನಾವಿಲ್ಲಿ ಏನು ಗೊತ್ತಿಲ್ಲದೆ ನಾವು ನೋಡಿದ್ರೆ ನಮಗೆ ಅದು ಅರ್ಥ ಆಗಲ್ಲ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವ್ಯಸ್ಥಿತಂ ಯತಂತೋಪ್ಯಕೃತಾತ್ಮನೋ ಅನ್ಯೈನಂ ಪಶ್ಯಂತ ಚೇತಸಃ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರೂ ಏನಾಗುತ್ತದೆ ಎನ್ನುವುದು ಕಾಣಲಾರರು. ಸೊ ಯಾರಿಗೆ ಅರ್ಥ ಆಗುವಂಥದ್ದು? ಈ ಭಕ್ತಿ ಸೇವೆಯಲ್ಲಿ ತೊಡಗಿರೋರಿಗೆ ಮಾತ್ರ ಅದು ಅರ್ಥ. ಅಲ್ದಿದ್ರೆ ಸ್ಪಷ್ಟವಾಗಿ ಅವ್ರಿಗೆ ಕ್ಲಿಯರ್ ಆಗಿ ಎಲ್ಲ ಗೊತ್ತಾಗುತ್ತೆ ಯಾವ ತರ ಹೋಗ್ಬೇಕು ಏನು ಅಂತ. ಆದ್ರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಆತ್ಮ ಸಾಕ್ಷರದಲ್ಲಿ ನೆಲೆಯನ್ನು ಪಡೆದಿಲ್ವೋ ಅಂದ್ರೆ ಅವರಿಗೆ ಇನ್ನು ಏನಂತಾರೆ ಈ ಇಂದ್ರಿಯ ಸುಖದಲ್ಲಿ ಯಾರು ಕಂಪ್ಲೀಟ್ ಆಗಿ ತೊಡಗಿರ್ತಾರೆ ಅವರಿಗೆ ಈ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ವಿಷಯಗಳು ಹೇಳಿದ್ರು ಕೂಡ ಅವರಿಗೆ ಅರ್ಥ ಆಗಲ್ಲ. ಅವರಿಗೆ ಎಷ್ಟೇ ಓದಿದ್ರು ಅದ್ರ ಬಗ್ಗೆ ಅರ್ಥ ಆಗಲ್ಲ. ಯಾಕಂತ ಹೇಳಿದ್ರೆ ಅವರು ಆ ನೆಲೆಯಲ್ಲೇ ಇಲ್ಲ, ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಸೊ ಹಾಗಾಗಿ
ಅವರಿಗೆ ಈ ಜ್ಞಾನ ಗೊತ್ತಾಗಲ್ಲ ಅಂತ. ಆದ್ರೆ ಆ ಚೈತನ್ಯ ಮಹಾಪ್ರಭುಗಳು ತುಂಬಾ ಅಂದ್ರೆ ಕರುಣಾಮಯಿ. ಅವರು ಈ ಹರೇ ಕೃಷ್ಣ ಮಂತ್ರ ಕೊಟ್ಟಿದ್ದಾರೆ. ಆದ್ರೆ ಎಂತವ್ರುನು ಅವರು ಮತ್ತೆ ಅಂದ್ರೆ ಈವನ್ ಲೋಯೆಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ರೂ ಸಹ ಅವರು ಬ್ರಾಹ್ಮಣನ ಲೆವೆಲಿಗೆ ಹೋಗ್ಬೋದು. ಇವನ್ ಇನ್ನ ಶೂದ್ರ ಅಥವಾ ಇದ್ರಲ್ಲಿ ಇದ್ರು ಸಹ ಅವರು ಬ್ರಾಹ್ಮಣ್ ಪ್ಲಾಟ್ಫಾರ್ಮಿಗೆ ಬ್ರಾಹ್ಮಣ ಅಂತ ಹೇಳಿದ್ರೆ ಹುಟ್ಟಿದ ಬ್ರಾಹ್ಮಣ ಅಲ್ಲ, ಯಾರು ಅಂದ್ರೆ ರಿಯಲ್ ಆಗಿ ಅಂದ್ರೆ ಎಲ್ಲರನ್ನು ಐ ಮೀನ್ ಒಟ್ಟು 9 ಕ್ವಾಲಿಟೀಸ್ ಇದೆ ಬ್ರಾಹ್ಮಣ ಅಂತ ಹೇಳಿದ್ರೆ. ಸೊ ಆ ಕ್ವಾಲಿಟೀಸ್ ಅಲ್ಲಿ ಇರೋರು ಮಾತ್ರ ಬ್ರಾಹ್ಮಣ. ಹಾಗೂ ಸೊ ಆ ಒಂದು ಪ್ಲಾಟ್ಫಾರ್ಮಿಗೆ ಹೋಗ್ಬೋದು ಅಂತ ಹೇಳಿ. ಸೊ ಹರೇ ಕೃಷ್ಣ ಮಹಾಮಂತ್ರ ಹೇಳಿದ್ರೆ ಸಾಧ್ಯ. ಸೊ ಇದೊಂದು ಸೊ ಇದು ಚೈತನ್ಯ ನಿತ್ಯಾನಂದ ಪ್ರಭುಗಳ ಬಗ್ಗೆ. ನದಿಯ ಗೋತ್ರ में नित्यानंद महाजन पतियाचे नाम हत्ता जीवे रे कारण श्रद्धावान जाना है प्रभु राय भाई मगिए भिक्षा बोलो कृष्ण भजो कृष्ण कोरो कृष्ण ಶಿಕ್ಷಾ ಅಂತ ಹೇಳಿದ್ರೆ ನಿತ್ಯಾನಂದ ಮಹಾಜನ್. ನಿತ್ಯಾನಂದ ಅಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗಳ ಅಸೋಸಿಯೇಟ್ ಬಲರಾಮ್, ಕೃಷ್ಣ ಬಲರಾಮ್. ಸೊ ಇವ್ರು ಬಲರಾಮ್ ನಿತ್ಯಾನಂದ ಪ್ರಭು. ಸೊ ಅವರು ಎಷ್ಟು ಮರ್ಸಿಫುಲ್, ಎಷ್ಟು ದಯಾಮಯಿ ಅಂತ ಹೇಳಿದ್ರೆ ಒಂದ್ ಮಾರ್ಕೆಟ್ ಪ್ಲೇಸ್ ಓಪನ್ ಮಾಡಿದ್ದಾರೆ ಇಲ್ಲಿ ಇದು ಮಾಯಾಪುರಲ್ಲಿ ಇರುವಂತದ್ದು ಜಾಗ. ಸೊ ಅಲ್ಲಿ ಯಾಕೋಸ್ಕರ ಮಾಡಿದ್ದಾರೆ ಅಂತ ಹೇಳಿದ್ರೆ ವೆಲ್ಫೇರ್ ಆಫ್ ಸಫರಿಂಗ್ ಸೋಲ್. ಅಂದ್ರೆ ಈ ಬದ್ಧಾತ್ಮರು ಯಾರು ಇಲ್ಲಿ ಸಫರ್ ಆಗ್ತಾ ಇದಾರೆ ಈ ಭೌತಿಕ ಜಗತ್ತಲ್ಲಿ, ಅವರ ಒಳ್ಳೇದಕ್ಕೂ ಅವರ ಉದ್ಧಾರಕ್ಕೋಸ್ಕರ. ಸೊ ಇಲ್ಲಿ ಏನೇ ಸಿಗತ್ತೆ ಈ ಮಾರ್ಕೆಟ್ ಅಲ್ಲಿ ಏನ್ ಸಿಗತ್ತೆ ಅಂದ್ರೆ ಹೋಲಿ ನೇಮ್ ಅಂದ್ರೆ ಕೃಷ್ಣನ ಹೆಸರು ಮಾರಾಟಕ್ಕಿದೆ. ಸೊ ಇದಕ್ಕೆಷ್ಟು ಬೆಲೆ ಎಷ್ಟು? ಸೊ ವಾಟ್ ಈಸ್ ದ ಪ್ರೈಸ್ ಅಂದ್ರೆ ಶ್ರದ್ಧಾವಾನ್, ಶ್ರದ್ಧೆ ಒಂದೇ ಬೇಕಾಗಿರುವಂತದ್ದು, ಬೇರೆ ಏನು ಅಲ್ಲ. ಸೊ ನಮಗೆ ಬೇಕಾಗಿರುವಂತದ್ದು ಶ್ರದ್ಧೆ. ಸೊ ಯಾವ್ದರ ಮೇಲೆ ಶ್ರದ್ಧೆ ಇರ್ಬೇಕಾಗಿದ್ದು? ಶ್ರದ್ಧೆ, ಫೇತ್ ಇನ್ ವರ್ಡ್ಸ್ ಆಫ್ ಸಾಧು, ಶಾಸ್ತ್ರ ಹಾಗೂ ಗುರು. ಸೊ ಸಾಧು, ಶಾಸ್ತ್ರ, ಗುರು ಈ ಮೂರ ಮೇಲೆ ಶ್ರದ್ಧೆ ಇದ್ರೆ ಮಾತ್ರ ಬೇರೇನಿಲ್ಲ, ಅವರಿಗೆ ಇದು ಸಿಗುತ್ತೆ. ಹೋಲಿ ನೇಮ್ ಫ್ರೀ ಆಗಿ ಸಿಗುತ್ತೆ. ದಟ್ ಈಸ್ ದ ಪ್ರೈಸ್ ಅಷ್ಟೇ. ಫೇತ್ ಓನ್ಲಿ ದೋಸ್ ಪರ್ಸನ್ಸ್ ಆರ್ ಅಲೌಡ್ ಟು ಎಂಟರ್. ಅಂತವ್ರು ಮಾತ್ರ ಈ ಮಾರ್ಕೆಟ್ಗೆ ಬರ್ಬೋದಂತೆ. ಇಲ್ಲಿ ಬೈ ಅಂಡ್ ಸೆಲ್ ದ ಹೋಲಿ ನೇಮ್. ಶ್ರೀ ನಿತ್ಯಾನಂದ ಪ್ರಭು ರಿಕ್ವೆಸ್ಟ್ ದ faithless person, those who have developed faith in holy name, to come and take it. Nityananda Prabhu says, this is order of my Lord, my Prabhu, my master. Therefore, I have come to your doorstep, O brother. I am a beggar. I beg for these alms. Utter the name of Krishna. Do Krishna bhajana. Accept what Krishna has taught us. These are the alms I am begging. ನೋಡಿ, ಅವ್ರು ನಮ್ಮ ಉದ್ಧಾರಕ್ಕೋಸ್ಕರ ಅವ್ರು ಹೇಳೋವಂಥದ್ದು. ನಾನ್ ಭಿಕ್ಷೆ ಬೇಡ್ತೀನಿ, ನಿನ್ನ ದಯವಿಟ್ಟು ಈ ಹೆಸರೆಲ್ಲ ತಗೊಳ್ಳಿ. ಅವರು ಸೇಲ್ ಮಾಡ್ತಾ ಇರೋದು ಫ್ರೀ, ಅಂದ್ರೆ ಫ್ರೀಯಾಗಿ. ಏನು ನೀವ್ ಬೇಕಾಗಿರೋದು ಬರೇ ಶ್ರದ್ಧೆ ಮಾತ್ರ ಅಂತ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯೈಹ ಮೋಜಸಾ ಪುಷ್ಣಾಮಿ ಚೌಷಧಿ ಸರ್ವಾ ಸೋಮೋ ಭೂತ್ವಾ ರಸಾತ್ಮಕಃ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲಾ ತರಕಾರಿಗಳಿಗೆ ಜೀವರಸ ನೀಡುತ್ತೇನೆ. ಸೊ ತರಕಾರಿಗಳಲ್ಲಿ ಇರುವಂತ ಟೇಸ್ಟ್, ಸೊ ಹೇಗೆ ಚಂದ್ರ ಕೊಡುವಂಥದ್ದು. ಸೊ ಆ ಚಂದ್ರ ಆಗೋದು ಯಾರು? ಕೃಷ್ಣ. ನಾನೇ ಆಗುವಂಥದ್ದು ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ, ನಾನೇ ಚಂದ್ರನಾಗುತ್ತೇನೆ. ಸೊ ನನ್ನ ಶಕ್ತಿಯಿಂದ ನಾನೇ ಎಲ್ಲ ಲೋಕವನ್ನು ಪ್ರವೇಶಿಸುತ್ತೇನೆ. ಸೊ ಯಾರು? ಈಗ ಕ್ಷೀರೋದಕ ಶಾಯಿ ವಿಷ್ಣು. ಸೊ ಮಹಾವಿಷ್ಣುವಿನ ಎಕ್ಸ್ಪಾನ್ಷನ್, ಮಹಾವಿಷ್ಣು ಕೋಟ್ಯಾಂತರ ಬ್ರಹ್ಮಾಂಡ ಸೃಷ್ಟಿ ಮಾಡುವಂತದ್ದು, ಹಾಗೂ ಕ್ಷೀರೋದಕ ಶಾಯಿ ವಿಷ್ಣು ಅದರ ಒಳಗೆ ಹೋಗುವಂತದ್ದು. ಸೊ ಕೃಷ್ಣ ಹೇಳುವಂತದ್ದು 7ನೇ ಚಾಪ್ಟರ್ ಅಲ್ಲಿ, ಮತ್ತಾ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಸ್ತೋತ್ರಂ ಸೂತ್ರೇ ಮಣಿಗಣ ಇವ. ಅಂದ್ರೆ ಹೇಗೆ ಎಲ್ಲಾ ಅದರ ಪ್ಲೇಸ್ ಅಲ್ಲಿ ನಿಂತಿದೆ ಎಲ್ಲ ಗ್ರಹಗಳು ಅಂತ ಹೇಳಿದ್ರೆ ನನ್ನ ಒಂದು ಶಕ್ತಿಯಿಂದ, ಕೃಷ್ಣನ ಒಂದು ಶಕ್ತಿಯಿಂದ ಗ್ರಹಗಳ ಅದರ ಜಾಗದಲ್ಲಿ ನಿಂತಿರುವಂತದ್ದು ಅಂತ ಹೇಳಿ. ಸೊ ಹಾಗೆ ಇಲ್ಲಿ ಕೃಷ್ಣ ಹೇಳುವಂತದ್ದು, ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ಪಥದಲ್ಲಿ ಉಳಿಯುತ್ತವೆ. ಕೃಷ್ಣನ ಎನರ್ಜಿ ಇಲ್ಲ ಅಂದ್ರೆ ಯಾವುದು ನಿಲ್ಲಲ್ಲ, ಅಷ್ಟು ಹೆವಿ ಪ್ಲಾನೆಟ್ಸ್ ಆಕಾಶದಲ್ಲಿ ಅಂತ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ
ಪಚಾಮ್ಯನಂ ಚತುರ್ವಿಧಂ. ಎಲ್ಲಾ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು. ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ನೋಡಿ, ನಾವೆಷ್ಟು ಒಂದು ಕೃಷ್ಣನ್ ಮೇಲೆ ಡಿಪೆಂಡ್ ಆಗಿದೀವಿ ಅಂತ ಹೇಳಿದ್ರೆ, ನಮ್ಮ ಆಹಾರ ನಮಗೆ ಜೀರ್ಣ ಮಾಡ್ಕೊಳಕ್ಕೂ ನಮ್ ಕೈಯಿಂದ ಸಾಧ್ಯ ಇಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ, ನಾನು ಜಠರಾಗ್ನಿಯಾಗಿ, ಅಂದ್ರೆ ಈಗ ಜೀರ್ಣ ಶಕ್ತಿ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಸಮಥಿಂಗ್ ರಾಂಗ್. ಅಂದ್ರೆ ಕೃಷ್ಣನೇ ಅದು ಇದ್ರಲ್ಲಿ ಹೇಳ್ತಾ ಇರೋಂಥದ್ದು, ನಾನೇ ಜಠರಾಗ್ನಿ. ದೇಹದಿಂದ ಹೊರಗೆ ಹೋಗುವ ಮತ್ತು ಒಳಗೆ ಬರುವ ಪ್ರಾಣವಾಯು ಕೂಡ ಕೃಷ್ಣ. ಅದರೊಟ್ಟಿಗೆ ಸೇರಿ, ಅಂದ್ರೆ ಆ ಪ್ರಾಣವಾಯು ಜೊತೆ ಸೇರಿ ನಾನು 4 ಬಗೆಯ ಆಹಾರವನ್ನ ಜೀರ್ಣ ಮಾಡುವಂಥದ್ದು. ಯಾವುದೆಲ್ಲ ಅಂದ್ರೆ ಹೇಳಿದ್ರೆ, ಒಂದು ಅಗಿಯುವಂತ ಆಹಾರ, ಅಗಿಯುವಂಥದ್ದು, ಮತ್ತೆ ನಾವು ನೆಕ್ಕುವಂಥದ್ದು. ಅಗಿಯುವಂಥದ್ದು, ನೆಕ್ಕುವಂಥದ್ದು, ಹಾಗೂ ಒಂದು ಕುಡಿಯುವಂಥದ್ದು, ಮತ್ತೆ ಚೀಪುವಂಥದ್ದು ಅಂತೀವಲ್ಲ, ಸೊ ಆ 4 ರೀತಿಯ ಆಹಾರವನ್ನ ನಾನು ಎಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದಾನೆ ನೋಡಿ ಕೃಷ್ಣ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಾ ಸ್ಮೃತಿ ಜ್ಞಾನಮಾಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿಮೇ ದೇಹ ಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತದೆ. ಎಲ್ಲಾ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತೃ ನಾನು. ವೇದಗಳನ್ನು ತಿಳಿದವನು ನಾನೇ. ನೋಡಿ, ಇಷ್ಟು ಕ್ಲಿಯರ್ ಆಗಿ ಹೇಳಿದ್ರು ಗೊತ್ತಾಗಲ್ಲ ಜನಕ್ಕೆ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ವೇದಗಳಿಂದ ಆಗ್ಬೇಕಾಗಿರೋದೇನು ನನ್ನನ್ನ. ಸೊ ವೇದಾಂತ ಕರ್ತೃವೇ ನಾನೇ ಮಾಡಿರುವಂತದ್ದು ವೇದ, ನನ್ನಿಂದ ಬಂದಿರುವಂತದ್ದು 4 ವೇದಗಳು. ಹಾಗೂ ಪ್ರತಿಯೊಬ್ಬರ ಹೃದಯದಲ್ಲಿ ನಾನಿದ್ದೇನೆ. ಹಾಗೂ ಕೃಷ್ಣನಿಂದನೇ ನಮಗೆ ಈ ಸ್ಮರಣೆ ಆಗ್ಲಿ, ಜ್ಞಾನ ಆಗ್ಲಿ, ಮರುವು ಎಲ್ಲಾ ಕೃಷ್ಣನಿಂದನೇ ಬರುವಂತದ್ದು. ಸೊ ಇಲ್ಲಿ ನೋಡಿ, ನಾವು ನೋಡ್ಬೋದು, ಈಗ ಅಡಿಗೆ ಮಾಡ್ತಾ ಇದ್ದಾರೆ. ಸೊ ಅಡಿಗೆ ಮಾಡುವಾಗ ಎಷ್ಟು ಉಪ್ಪು ಹಾಕ್ಬೇಕು, ಎಷ್ಟಿದು, ಅದೆಲ್ಲ ಜ್ಞಾನ ಹೇಗೆ ಗೊತ್ತಾಗುವಂತದ್ದು? ಅದು ಕೃಷ್ಣನೇ ಕೊಡುವಂತದ್ದು. ಆ ಇಂಟೆಲಿಜೆನ್ಸ್ ಏನಿದೆ ಅದು. ಟೈಮ್ಸ್ ನಾವು ಅಡಿಗೆಯಲ್ಲಿ ಕಮ್ಮಿ ಆಗುವಂತದ್ದು ಉಪ್ಪು, ಆಗ ನಮಗೆ ಮರುವು ಆಗುವಂತದ್ದು. ಸೊ ಇದೆಲ್ಲ ಯಾರಿಂದ ಬರುವಂತದ್ದು? ಕೃಷ್ಣನಿಂದನೇ. ಯಾಕಂದ್ರೆ ಕೃಷ್ಣ ಪರಮಾತ್ಮ ಆಗಿ ಹೃದಯದಲ್ಲಿದ್ದಾನೆ, ಅವನೇ ನಮಗೆ ಹೇಳುವಂತದ್ದು. ದ್ವಾಮಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಪುರುಷರಲ್ಲಿ 2 ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ ಐಹಿಕ ಜಗತ್ತಲ್ಲಿ ಎಲ್ಲಾ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಲ್ಲಿ ಎಲ್ಲಾ ಜೀವಿಗಳು ಅಕ್ಷರ. ಸೊ ಆಧ್ಯಾತ್ಮಿಕ ಲೋಕದಲ್ಲಿರೋರ್ನ ಅಕ್ಷರ ಅಂತ ಹೇಳ್ತಾರೆ, ನಾವು ಕ್ಷರ. ಇವರಿಬ್ಬರಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ನೋಡಿ, ಎಲ್ಲಾ ಕೃಷ್ಣ ಎಷ್ಟು ದಯಾಮಯಿ ಇರ್ಬೇಕು, ಅವನ ಹಾಗೆ ಬಿಡ್ಬೋದು, ಆದ್ರೂನು ಬಿಟ್ಟಿಲ್ಲ. ಎಲ್ಲಾ ಜೀವಿಗಳನ್ನು ನೋಡ್ಕೊಳ್ಳುವಂಥದ್ದು. ಹಂಗಂದ್ರೆ ಎಷ್ಟು ಪ್ರೀತಿ ಇರ್ಬೇಕು ಎಲ್ಲಾ ಜೀವಿಗಳ ಮೇಲೆ ಕೃಷ್ಣನಿಗೆ. ಇಲ್ಲಾಂದ್ರೆ ಅವನು ಯಾಕೆ ಸಾಕ್ಬೇಕು ಎಲ್ಲರನ್ನು? ಆದ್ರೂ ಸೃಷ್ಟಿ ಮಾಡಿರುವಂತದ್ದು, ಇಷ್ಟು ವೈವಿಧ್ಯತೆ ಕೊಟ್ಟಿದ್ದಾನೆ ಕೃಷ್ಣ. 84 ಲಕ್ಷ ಸ್ಪೀಸೀಸ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ನಮ್ಮ ಒಂದು ಅಂದ್ರೆ ನಮ್ಮ ಆಸೆಗಳ ಪ್ರಕಾರ ನಮಗೆ ಆತರ ಅಷ್ಟೊಂದು ವೆರೈಟೀಸ್ ಇದೆ. ಎಷ್ಟು ವೆರೈಟೀಸ್ ಇದೆ ಅಂತ, ಅಷ್ಟು ವೆರೈಟೀಸ್ ಅಲ್ಲಿ ನಾವು ತಗೊಳ್ಬಹುದು. ಅಂದ್ರೆ ನಮ್ಮ ಆಸೆಗಳನ್ನ ಪೂರೈಸ್ಕೊಳಕ್ಕೆ ಕೃಷ್ಣ ನಮಗೆ ಅವಕಾಶ ಕೊಡುವಂಥದ್ದು. ಓಕೆ, ನೀನ್ ಈ ತರ ಆಸೆ ಪಟ್ಟಿದ್ಯಾ, ಓಕೆ, ಇನ್ ನೆಕ್ಸ್ಟ್ ಜನ್ಮದಲ್ಲಿ ಪೂರೈಸ್ಕೊ. ಸೊ ಹಾಗಾದ್ರೂ ನಾವು ತಿಳ್ಕೊಬೇಕು, ಓಕೆ ಇದೆಲ್ಲ ಕಷ್ಟ, ಇದು ನಾನು ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ದೀನಿ. ಬಟ್ ನಾವ್ ಇನ್ನೂ ತಿಳ್ಕೊಳಲ್ಲ, ಮಾಡ್ತಾನೆ ಹೋಗ್ತಾ ಇದೀವಿ. ಅಂದ್ರೆ ನೆವರ್ ಎಂಡಿಂಗ್ ನಮ್ಮ ಆಸೆಗೆ. ಸೊ ಕೃಷ್ಣ ಇದು ಎಲ್ಲದಕ್ಕಿಂತಲೂ ಮೇಲೆ. ಸೊ ಇಲ್ಲಿ ಹೇಳುವಂಥದ್ದು, ಇವರಿಬ್ಬರಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿ ಅಂತ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ನೋಡಿ. ಕೃಷ್ಣ ಅಂದ್ರೆ ವ್ಯಕ್ತಿ. ಕೃಷ್ಣ ಇಸ್ ನಾಟ್ ಎ ಲೈಟ್, ಸೊ ಹಿ ಇಸ್ ನಾಟ್ ಎ ಪವರ್, ಈಸ್ ಅ ಸೋರ್ಸ್ ಆಫ್ ಪವರ್. ಕೃಷ್ಣ ಹೇಳ್ತಾನೆ ನಿನ್ನೆ, ನಾನು ಆ ಬ್ರಹ್ಮನ್ನ ಒಂದು ಬೇಸಿಸ್, ಬ್ರಹ್ಮನಿಗೆ ಆಗಿರೋ ಒಂದು ನಾನು ಬೇಸಿಸ್ ಅಂತ ಹೇಳಿ. ಸೊ ಅವಿನಾಶಿ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು. ಆದುದರಿಂದ ಪ್ರಪಂಚವು
ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತವೆ. ಯಸ್ಮಾಕ್ಷರ ಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ. ಸೊ ಈಗ ಇದು ಬ್ರಹ್ಮ ವಿಮೋಹನ ಲೀಲಾ ಅಂತ ಹೇಳಿ. ಸೊ ಇದ್ರಲ್ಲಿ ಏನಂತ ಹೇಳಿದ್ರೆ, ಒಂದ್ಸತಿ ಬ್ರಹ್ಮ ಅಲ್ಲಿ ಅಂದ್ರೆ ಕೃಷ್ಣ ಇಲ್ಲಿ ಬಂದಿರುವಾಗ ದ್ವಾಪರ ಯುಗದಲ್ಲಿ ತುಂಬಾ ಎಲ್ಲಾ ಕಡೆನೂ ಕೃಷ್ಣ ಎಷ್ಟೊಂದು ಇವ್ರನ್ನ ಎವ್ರಿ ಡೇ ಅಂದ್ರೆ ಕಂಸ ಸುಮಾರು ಕಳಿಸ್ತಾ ಇರ್ತಾನ ಅವನ್ನ ಸಾಯಿಸಕ್ಕೆ ಅಂತ ಹೇಳಿ, ಕೃಷ್ಣನ ಕೊಲ್ಬೇಕು ಅಂತ ಹೇಳಿ ಒಂದೊಂದು ಬೇರೆ ಬೇರೆ ರಾಕ್ಷಸರನ್ನ ಕಳಿಸುವಂತದ್ದು. ಸೊ ದಿನ ಅವನು ತುಂಬಾ 3 ಲೋಕಗಳಲ್ಲಿ ಪ್ರಸಿದ್ಧ ಆಗಿರುತ್ತೆ. ಈ ತರ ಒಂದು ಸಣ್ಣ ಬಾಲಕ ಅವ್ನ ಎಲ್ಲಾ ರಾಕ್ಷಸರನ್ನ ಕೊಲೆ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಸೊ ಅವನ್ನ ನೋಡ್ಬೇಕು, ಯಾರಿದು, ಇದು ನಿಜವಾಗ್ಲೂ ದೇವೋತ್ತಮ ಪರಮ ಪುರುಷನ ಅಂತ ಹೇಳಿ ಬ್ರಹ್ಮ ನೋಡಕ್ಕೆ ಅಂತ ಒಂದ್ಸತಿ ಬರ್ತಾನಂತೆ. ಬ್ರಹ್ಮ ಬರುವಾಗ ಏನಾಗುತ್ತೆ, ಇವನು ಕೃಷ್ಣ ಎಲ್ಲಾ ಗೋಪಾಲ ಬಾಲಕರ ಹತ್ರ ಆಟ ಆಡ್ಕೊಂಡು ಅವನು ಇದ್ ಮಾಡ್ತಾ ಇರ್ತಾನೆ. ಅಂದ್ರೆ ಅವನ ಗೋಪಾಲ ಬಾಲಕರು ಯಾರಿರ್ತಾರೆ, ಅವನ ಫ್ರೆಂಡ್ಸ್ ಯಾರಿರ್ತಾರೆ, ಅವ್ರೊಟ್ಟಿಗೆ ಆಟ ಆಡ್ತಾ ಇರುವಾಗ ಅವರು ತಿಂತಾ ಇರ್ತಾರಂತೆ. ತಿನ್ನುವಾಗ ಒಂದು ಸ್ವೀಟು ಅವನ ಫ್ರೆಂಡ್ ಅವನ ಕೈಯಿಂದ ತಗೊಂಡು ಅವನ ಎಂಜಿಲನ್ನ ಕಚ್ಚಿ ಅವನು ತಿಂತಾ ಇರ್ತಾನೆ ಕೃಷ್ಣ. ಅದನ್ನ ನೋಡಿ ಬ್ರಹ್ಮನಿಗೆ ಆಶ್ಚರ್ಯ, ವಿಶೇಷ, ಇವನು ದೇವೋತ್ತಮ ಪರಮ ಪುರುಷನ, ಸಾಧ್ಯವೇ ಇಲ್ಲ, ಇವನು ದೇವರಾಗಿರಕ್ ಸಾಧ್ಯ ಇಲ್ಲ ಅಂತ ಹೇಳಿ ಬ್ರಹ್ಮ ಇವನಿಗೆ ನಾನು ಕಂಡಿಡಿಬೇಕು, ದೇವ್ರ ಅಲ್ವಾ ಅಂತ ಹೇಳಿ ಅವನ ಗೋಪಾಲ ಬಾಲಕರನ್ನೆಲ್ಲ ಅವನು ಕರ್ಕೊಂಡು ಹೋಗುವಂತದ್ದು. ಹಾಗೂ ಮತ್ತು ದನ ಕರುಗಳನ್ನ ಎಲ್ಲ ಕರ್ಕೊಂಡು ಹೋಗ್ಬಿಡ್ತಾನೆ ಬ್ರಹ್ಮ. ಒಂದು ಗಳಿಗೆಗೆ, ಅಂದ್ರೆ ಬ್ರಹ್ಮನ 1 ಮಿನಿಟ್ ಅನ್ನುವ ಒಂದು ಎಷ್ಟೋ ಮಿಲಿ ಸೆಕೆಂಡ್, ಆದ್ರೆ ಇಲ್ಲಿ 1 ವರ್ಷ ಆಗುತ್ತದು. ಸೊ ಒಂದು ಮೊಮೆಂಟ್ ಅಲ್ಲಿ ಬ್ರಹ್ಮ ಹೋಗಿ ಹೀಗೆ ಬರುವಾಗ ಇಲ್ಲಿ 1 ವರ್ಷ. ಹಾಗಾಗಿ ಆ ಒಂದು ವರ್ಷದಲ್ಲಿ ಕೃಷ್ಣ ಏನ್ ಮಾಡುವಂತದ್ದು, ಅಲ್ಲಿ ಎಲ್ಲಾರು ವೃಂದಾವನದಲ್ಲಿ ಎಲ್ಲರೂ ಅವರ ತಂದೆ ತಾಯಿ ಎಲ್ಲರೂ ಹೆದರಿ ಹೋಗ್ತಾರೆ, ಮಕ್ಕಳು ಬರ್ಲಿಲ್ಲ ಅಂತ ಹೇಳಿದ್ರೆ, ದನ ಕರು ಬರ್ಲಿಲ್ಲ ಅಂತ. ಸೊ ಆಗ ಕೃಷ್ಣ ಎಕ್ಸ್ಪ್ಯಾಂಡ್ ಆಗಿ ಎಲ್ಲ ಅವರ ಮಕ್ಕಳ ಹಾಗೆ ಹೋಗಿ ಅವನು 1 ವರ್ಷ ಅವ್ರ ಜೊತೆ ಇರ್ತಾನಂತೆ. ಸೊ ಬಟ್ ಬ್ರಹ್ಮ ಬುದ್ಧಿವಂತ ಆಗಿರೋದ್ರಿಂದ ಅವನು ಅಲ್ಲಿ ಹೋಗ್ತಾನೆ, ಅಲ್ಲಿ ಎಲ್ಲರೂ ಮತ್ತೆ ಅಲ್ಲಿಯೂ ಇದ್ದಾರೆ, ಇಲ್ಲೂ ಇದ್ದಾರೆ, ಇಲ್ಲಿ ಬರ್ತಾನೆ, ಇಲ್ಲಿ ಎಲ್ಲರೂ ಇದ್ದಾರೆ. ಅವನಿಗೆ ಆಗ ಗೊತ್ತಾಗುತ್ತೆ, ಓಕೆ ಇದು ಕೃಷ್ಣನೇ, ನಾನೆಂತ ಮೂರ್ಖತನ ಮಾಡ್ಬಿಟ್ಟೆ ಅಂತ ಹೇಳಿ. ಅವಾಗ ಅವನಿಗೆ ಅಂದ್ರೆ ಕೃಷ್ಣ ತೋರಿಸ್ತಾನ ಅವನಿಗೆ, ಹೇಗೆ ನೋಡಿ ಇಲ್ಲಿ ನೋಡ್ಬೋದು ನಾವು, ಕೃಷ್ಣನೇ ಸ್ವರೂಪ, ಕೃಷ್ಣ ಇಲ್ಲಿ ಎಕ್ಸ್ಪ್ಯಾಂಡ್ ಆಗಿರುವಂತದ್ದು, ಬೇರೆ ಹುಡುಗರ ತರ ಎಲ್ಲ. ಸೊ ಇಲ್ಲಿ ಎಲ್ಲ ನಾನೇ ಅದು ಅಂತ ಅವನು ತೋರಿಸ್ತಾನೆ ಕೃಷ್ಣ. ಸೊ ಹಾಗಾಗಿ ಇವನ್ ಅಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಇರೋರು ಅಕ್ಷರರಾದ್ರೂ ಸಹ ಕೃಷ್ಣ ಅವ್ರಿಗಿಂತಲೂ ಮೇಲೆ, ಅಂದ್ರೆ ಅವರಿಗೂ ಕೃಷ್ಣನ ಅರ್ಥ ಮಾಡ್ಕೊಳಕ್ಕೆ ಕೆಲವೊಂದ್ಸರ್ತಿ ಸಾಧ್ಯ ಇಲ್ಲ. ಸೊ ವೇದಗಳಲ್ಲಿಯೂ ಪುರುಷೋತ್ತಮನೆಂದು ಅವನನ್ನ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಎಲ್ಲಾ ದೇವತೆಗಳು ಸಹ ಕೃಷ್ಣನ ಹತ್ರ ಹೋಗುವಂತದ್ದು, ಅಂದ್ರೆ ಪ್ರೀತಿಯಿಂದ ಅವರು ಯಾವುದೇ ಒಂದು ಕಷ್ಟದಲ್ಲಿದ್ದಾಗ ಅವರು ಕ್ಷೀರೋದಕ ಶಾಯಿ ವಿಷ್ಣು ಅವರ ಹತ್ರ ಹೋಗಿ ಕೇಳುವಂತದ್ದು ಸಹಾಯ. ಸೊ ಬ್ರಹ್ಮನು ಅಷ್ಟೇ ಯಾವಾಗ್ಲೂ ಕೃಷ್ಣನ ಒಂದು ಧ್ಯಾನದಲ್ಲೇ ಇರುವಂತದ್ದು, ವಿಷ್ಣು ಅಥವಾ ಕೃಷ್ಣ. ಸೊ ಅವರ ಒಂದು ಧ್ಯಾನದಲ್ಲೇ ಇರುವಂತದ್ದು, ಹಾಗೂ ಏನಾದ್ರು ತೊಂದ್ರೆ ಬಂದ್ರೆ ಎಲ್ಲರೂ ಸೇರಿ ಅವರು ಧ್ಯಾನ ಮಾಡುವಂತದ್ದು. ಸೊ ಈಶ್ವರನು ಅಷ್ಟೇ ಯಾವಾಗ್ಲೂ ವೈಷ್ಣವನ ಯಥಾಶಂಭು, ಅಂದ್ರೆ ಶ್ರೇಷ್ಠ ವೈಷ್ಣವ ಅಂದ್ರೆ ಈಶ್ವರ. ಸೊ ಕೃಷ್ಣನು ಅಂದ್ರೆ ವ್ಯತ್ಯಾಸ ಏನಂದ್ರೆ, ವಿಷ್ಣುದೇ ಒಂದು ಎಕ್ಸ್ಪಾನ್ಷನ್ ಅಂತ ಹೇಳಿದ್ರೆ ಸ್ವಲ್ಪ ಮೈನರ್ ಚೇಂಜ್. ಶಿವ ಅಂತ ಹೇಳಿದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಇದೆ, ಕ್ಷೀರಂ ಯಥಾದಧಿ ವಿಕಾರ ವಿಶೇಷ ಯೋಗಾತ್ ಸಂಜಾಯತೆ ನೈ ತಥಾ ಪೃಥಗಸ್ತಿ ಹೇತುಃ ಯಶಂಭುತಾಮಪಿ ತಥಾ ಪೃಥಗಸ್ತಿ ಹೇತುಃ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತ ಹೇಳಿದ್ರೆ, ಕೃಷ್ಣ ಅದೇ ಹಾಲಿಗೂ ಮೊಸರಿಗೂ ಏನ್ ವ್ಯತ್ಯಾಸ ಅಂದ್ರೆ, ಹಾಲಿನಿಂದ ಮೊಸರು ಮಾಡ್ಬೋದು, ಆದ್ರೆ ಮೊಸರು ಮತ್ತೆ ಹಾಲಾಗಕ್ ಸಾಧ್ಯ ಇಲ್ಲ. ಸೊ ಹಾಲು ಅಂತ ಹೇಳಿದ್ರೆ ಕೃಷ್ಣ. ಸೊ ಅದನ್ನ ಈಗ ಪ್ರಪಂಚ ಅಂದ್ರೆ ಡಿಸ್ಟ್ರಕ್ಷನ್ ಮಾಡ್ಬೇಕು ಅಂತಾದಾಗ ಶಿವನ ಒಂದು ರೂಪ ತಗೊಳ್ಳುವಂಥದ್ದು. ಸೊ ಆದ್ರೆ ಅವನಿಗೆ ಮತ್ತೆ ವಿಷ್ಣು ಆಗಕ್ ಸಾಧ್ಯ ಇಲ್ಲ, ಆದ್ರೆ ಕೃಷ್ಣನಿಗೆ ಆಗ್ಬೋದು. ಸೊ ಹಾಲು ಮೊಸರ ರೂಪ ತಗೊಳ್ಳುವಂಥದ್ದು, ಆದ್ರೆ ಮೊಸರು ಮತ್ತೆ ಆಗಕ್ಕಾಗಲ್ಲ, ಅದು ವ್ಯತ್ಯಾಸ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಈಶ್ವರನ ಬಗ್ಗೆ ಇದೆ. ಯೋ ಮೇವಮ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವಮಿದ್ ಭಜತಿ ಮಾಂ ಸರ್ವಭಾವೇನ ಭಾರತ.
ಭರತ ವಂಶದವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮ ಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ಸೊ ಯಾವಾಗ ನನ್ನ ಅಂದ್ರೆ ಯಾರನ್ನ ಸಂದೇಹವಿಲ್ಲದೆ, ಅಂದ್ರೆ ಯಾವುದೇ ಒಂದು ಸಂದೇಹ ಇಲ್ಲದೆ ದೇವೋತ್ತಮ ಪರಮ ಪುರುಷ ಅಂತ ಹೇಳಿದ್ರೆ ಈಸ್ ಅ ಮೇನ್ ಭಗವಾನ್. ಸೊ ಬೇರೆ ಎಲ್ಲರೂ ದೇವತೆಗಳು. ಸೊ ದೇವತೆಗಳು ಮಾಡುವಂತದ್ದೇನು, ಅವರು ಕಾರ್ಯವನ್ನ ನಿರ್ವಹಿಸುವಂತದ್ದು ಕೆಲಸಗಳನ್ನ ಕೃಷ್ಣ ಕೊಟ್ಟಿದ್ದಾನೆ. ಈಗ ಹೇಗೆ ಅಂತ ಹೇಳಿದ್ರೆ, ಈಗ ಒಬ್ಬ ಪ್ರೈಮ್ ಮಿನಿಸ್ಟರ್ ಬಂದು ಎಲ್ಲಾ ಕೆಲಸಗಳನ್ನ ಮಾಡಕ್ಕಾಗಲ್ಲ. ಸೊ ಎಲ್ಲಾ ಸ್ಟೇಟ್ ಮಿನಿಸ್ಟರ್ಸ್ ಬೇಕು ಅದನ್ನ ಅಲ್ಲಿ ಅವರ ಕ್ಷೇತ್ರವನ್ನ ನೋಡ್ಕೊಳಕ್ಕೆ. ಅಂದ್ರೆ ಮತ್ತೊಂದು ಸಬ್ ಮಿನಿಸ್ಟರ್ಸ್ ಆತರ ಇರ್ತಾರೆ. ಹಾಗೆ ಅದೇ ತರ ಕೃಷ್ಣ ಮೇನ್ ಭಗವಾನ್. ಸೊ ಭಗವಾನ್ ಆದ್ರೆ ಬೇರೆ ದೇವತೆಗಳನ್ನ ಬೇರೆ ದೇವತೆಗಳನ್ನ ಇನ್ಚಾರ್ಜ್ ಕೊಟ್ಟಿರುವಂತದ್ದು ಬೇರೆ ಬೇರೆ ಕೆಲಸಗಳಿಗೆ. ಸೊ ಅದ್ರಲ್ಲಿ ಎಲ್ಲಾ ಪ್ರೇಯರ್ಸ್ ಇದೆ. ಅಂದ್ರೆ ಬ್ರಹ್ಮ ಸಂಹಿತೆಯಲ್ಲಿ ತುಂಬಾ ಬ್ಯೂಟಿಫುಲ್ ಅದು. ಅಂದ್ರೆ ಇವನ್ ದುರ್ಗೆ ಬಗ್ಗೆನೂ ಇದೆ. ಲೈಕ್ ಹೇಗೆ ಅವಳಿಗೆ ಈ ಒಂದು ಭೌತಿಕ ಪ್ರಪಂಚವನ್ನ ಕೊಟ್ಟಿರುವಂತದ್ದು ಇಲ್ಲಿ ನೋಡ್ಕೊಳ್ಳುವಂಥದ್ದು, ಇಲ್ಲಿಯ ಎಲ್ಲ ಅದು ದೇವಿಗೆ ಕೊಟ್ಟಿರುವಂತದ್ದು. ಮತ್ತು ಹಾಗೂ ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ, ಮಯಾಧ್ಯಕ್ಷೇನ ಪ್ರಕೃತಿ ಸೂಯಚೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಸೊ ನನ್ನ ಅಧ್ಯಕ್ಷ ಇದ್ರಲ್ಲಿ ಈ ಮಾಯೆ ನಡೆಸ್ತಾ ಇರುವಂತದ್ದು ಈ ಜಗತ್ತನ್ನ ಅಂತ ಹೇಳಿ. ಸೊ ಇದನ್ನ ಯಾರು ಕರೆಕ್ಟ್ ಆಗಿ ತಿಳ್ಕೊಳ್ತಾರೋ ಅವರು ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ. ಯಾಕೆ ಭಕ್ತಿ ಸೇವೆಯಲ್ಲಿ? ಬಿಕಾಸ್ ಬೇರೆ ಯಾವುದೇ ಮಾಡಿದ್ರು ನಾವು ಹೈಯೆಸ್ಟ್ ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ಬೋದು ಪುಣ್ಯ ಕೆಲಸಗಳನ್ನ ಮಾಡಿದ್ರೆ, ಆದ್ರೆ ಮತ್ತೆ ಹುಟ್ಟಿ ಬರ್ಲೇಬೇಕಿಲ್ಲಿ. ಹಾಗಾಗಿ ಭಕ್ತಿ ಸೇವೆ ಮಾಡಿದ್ರೆ ಏನು, ಅದು ಅಕರ್ಮ. ಸೊ ಅದಲ್ಲಿ ಪುಣ್ಯ ಪಾಪ ಅನ್ನೋದಿಲ್ಲ, ಪುಣ್ಯ ಅನ್ನೋದಿಲ್ಲ. ಅದು ಕೃಷ್ಣನ ಧಾಮಕ್ಕೆ ಹೋಗಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಭಕ್ತಿ ಸೇವೆ ಮಾಡಿದ್ರೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ, ಅವನು ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗುತ್ತದೆ. ಸೊ ಇದನ್ನ ಕೃಷ್ಣ ಹೇಳುವಂಥದ್ದು ಕಾನ್ಫಿಡೆನ್ಷಿಯಲ್ ಪಾರ್ಟ್. ಸೊ ಈ ವೇದಗಳ ಕಾನ್ಫಿಡೆನ್ಷಿಯಲ್ ಪಾರ್ಟ್ ಏನು, ವೇದಗಳ ಸಾರ ಅಂದ್ರೆ ಮೇನ್ ಆಗಿ ತಿಳ್ಕೊಬೇಕಾಗಿದ್ದು ಕೃಷ್ಣನ. ಸೊ ವೇದಗಳ ಎಲ್ಲಾ ಮೇನ್ ಉದ್ದೇಶ ಏನು ಅಂತಂದ್ರೆ ಕೃಷ್ಣನ ಅರ್ಥ ಮಾಡ್ಕೊಳ್ಳುವಂಥದ್ದು. ಸೊ ಅದನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಅವನು ಪರಿಪೂರ್ಣನಾಗುತ್ತಾನೆ. ಸೊ ಸ್ಮಾಲ್ ಚಾಪ್ಟರ್ ಇದು, ಆದ್ರೂ ಮುಗೀತು. ಸೊ ಪ್ರಭುಪಾದರು ಏನ್ ಹೇಳ್ತಾರೆ, ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ ದ ಪ್ರೋಸೆಸ್ ಆಫ್ ಇಟರ್ನಲ್ ಲೈಫ್. ಸೊ ಕೃಷ್ಣ ಕಾನ್ಶಿಯಸ್ನೆಸ್ ಮಾಡೋದ್ರಿಂದ, ಕೃಷ್ಣ ಪ್ರಜ್ಞೆ ಮಾಡೋದ್ರಿಂದ ಇದು ಒಂದು ಪ್ರೋಸೆಸ್ ಆಫ್ ಇಟರ್ನಲ್ ಲೈಫ್ ಅಂತ ಹೇಳಿದ್ರೆ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಹೊರಗಡೆ ಬರುವಂತದ್ದು, ಹಾಗೂ ಇಟರ್ನಲ್ ಲೈಫ್, ದೇರ್ ಇಸ್ ನೋ ಎಂಡ್. ಸೊ ಈಶೋಪನಿಷದಲ್ಲೂ ಇದ್ರ ಬಗ್ಗೆ ಇದೆ ಶ್ಲೋಕ. ಅಂದ್ರೆ ಯಾರು ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾಗೃದ ಕಸ್ಯತಿಸ್ತನಂ. ಅದೆಲ್ಲ ಸಾರಿ, ಕುರ್ವನ್ ಏವೇಹ ಕರ್ಮಾಣಿ ಕುರ್ವನ್ ಏವೇಹ ಕರ್ಮಾಣಿ ಜಿಜೀವಿಷೇಕ್ಷತಾಂ ಸಮಃ ಏವಂ ತ್ವಯಿನ ಅನ್ಯತೋಸ್ತಿ ಏವಂ ತ್ವಯಿನ ಅನ್ಯತೋಸ್ತಿ ನಾ ಕರ್ಮ ಲಿಪ್ಯತೆ ನರೇ. ನಾ ಕರ್ಮ ಲಿಪ್ಯತೆ ನರೇ ಅಂತ ಹೇಳಿದ್ರೆ ಈ ಮತ್ತೆ ಅವರಿಗೆ ಎಷ್ಟು ಬೇಕಾದ್ರೂ, ಅಂದ್ರೆ ಅವರಿಗೆ ಸಾವಿಲ್ಲ, ಅಂದ್ರೆ ದೇ ಕ್ಯಾನ್ ಲೀವ್ ಫಾರ್ ಎವರ್ ಅಂತ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಮತ್ತೆ ಈ ಭೌತಿಕ ದೇಹ ಸಿಗಲ್ಲ, ಹಾಗಾಗಿ ಇಟರ್ನಲ್ ಲೈಫ್. ಸೊ ಕೃಷ್ಣ ಪ್ರಜ್ಞೆ ಅಂತ ಹೇಳೋದು ಇದೊಂದು ಪ್ರೋಸೆಸ್. ಸೊ ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಹೊರಗಡೆ ಬರಕ್ಕೆ ಪ್ರೋಸೆಸ್. ಸೊ ಪ್ರೋಸೆಸ್ ಇಸ್ ವೆರಿ ಸಿಂಪಲ್ ಅಂಡ್ ರಿಸಲ್ಟ್ಸ್ ಆರ್ ಸಬ್ಲೈಮ್. ಸೊ ಅದರ ಒಂದು ಸಿಂಪಲ್ ಪ್ರೋಸೆಸ್ ಏನದು, ಚಾಂಟಿಂಗ್, ಹರೇ ಕೃಷ್ಣ ಚಾಂಟಿಂಗ್, ಈಟಿಂಗ್ ಪ್ರಸಾದ್ ಅಂಡ್ ಡೂಯಿಂಗ್ ಸಂಕೀರ್ತನ್. ಈ ಮೂರೇ ಬೇಕಾಗಿರೋದು ಕೃಷ್ಣ ಪ್ರಜ್ಞೆಯಲ್ಲಿ. ಸೊ ತುಂಬಾ ಸಿಂಪಲ್, ಆದ್ರೆ ಅದರ ರಿಸಲ್ಟ್ ಮಾತ್ರ ಭವ್ಯವಾದದ್ದು. ಸೊ ಯು ವಿಲ್ ಫಾಲೋ ಅಂಡ್ ಯು ವಿಲ್ ಬಿ ಹ್ಯಾಪಿ ಇನ್ ದಿಸ್ ಲೈಫ್ ಆಸ್ ವೆಲ್ ಆಸ್ ಇನ್ ದ ನೆಕ್ಸ್ಟ್. ಸೊ ಇದನ್ನ ಮಾಡೋದ್ರಿಂದ ನಾವು ಈ ಜನ್ಮ ಅಷ್ಟೇ ಅಲ್ಲ, ಮುಂದಿನ ನೆಕ್ಸ್ಟ್ ಸಿಗುವಂತ ಲೈಫ್ ಕೂಡ ನಾವು ಖುಷಿಯಾಗಿರ್ಬೋದು. ಸೊ ಕೃಷ್ಣನು ಹೇಳುವಂತದ್ದು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇದ್ರಲ್ಲಿ ನಾವು ಸ್ವಲ್ಪ ಕೃಷ್ಣ ಪ್ರಜ್ಞೆಯಲ್ಲಿ ದೇವರ ಇದ್ರೆ ಸ್ವಲ್ಪ ಮಾಡಿದ್ರು ಸಹ ಅದನ್ನ
ಗ್ರೇಟೆಸ್ಟ್ ಡೇಂಜರ್ ಇಂದ ನಮ್ಮ ಅಪಾಯದಿಂದ ನಮ್ಮನ್ನ ಕಾಪಾಡುತ್ತೆ. ಅಪಾಯ ಏನು? ನೆಕ್ಸ್ಟ್ ಜನ್ಮ ನಾವು ಪ್ರಾಣಿ ಆಗುವಂಥದ್ದು. ಸೊ ಆ ಅಪಾಯದಿಂದ ನಮ್ಮನ್ನ ಕಾಪಾಡುತ್ತೆ ಕೃಷ್ಣ ಪ್ರಜ್ಞೆ ಅಂತ ಹೇಳಿ. ಸೊ ಇಲ್ಲಿಗೆ ಅಧ್ಯಾಯ ಮುಗೀತು. ಸೊ ನಿಮ್ದೇನಾದ್ರೂ ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಐ ಮ್ಯೂಟ್. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ. ಹರೇ ಕೃಷ್ಣ. ಮಾತಾಜಿ. ಹರೇ ಭಕ್ತಿ ಕೃಷ್ಣ. ಹರೇ ವೃಕ್ಷದಲ್ಲಿ ಕನ್ನಡ ಯಾಕಿಲ್ಲ ಮಾತಾಜಿ? ಏನೇನು? ಸೆಕೆಂಡ್ ಲೆವೆಲ್ ಭಕ್ತಿ ವೃಕ್ಷ ಸೆಕೆಂಡ್ ಲೆವೆಲ್ ಇದೆ ಅಲ್ಲ, ಕನ್ನಡ ಯಾಕಿಲ್ಲ? ಇದೆಯಲ್ಲ, ಯಾಕಿಲ್ಲ? ಇಲ್ಲ ಯಾರಿಲ್ಲ? ಮಾತಾಜಿ, ನೋಡ್ದೆ ಕನ್ನಡ ಇಲ್ಲ. ಲೆವೆಲ್ 2 ಅಲ್ಲಿ ಕನ್ನಡ ಇಲ್ವಾ? ಇಲ್ಲ. ಹೌದಾ? ಕನ್ನಡ ಇದೆ ಮಾತಾಜಿ. ಭಕ್ತಿ ವೃಕ್ಷದಲ್ಲಿ ಕನ್ನಡ ಇಲ್ಲ ಮಾತಾಜಿ. ಹಾಗಾಗಕ್ ಚಾನ್ಸ್ ಇಲ್ವಲ್ಲ. ಇದೆಯಲ್ಲ ಕನ್ನಡ ನಡೀತಾ ಇದೆ ಈಗಲ್ಲ, ಕನ್ನಡದಲ್ಲಿ ಈಗ ಲೆವೆಲ್ 3 ಎಲ್ಲ ನಡೀತಾ ಭಕ್ತಿ ಇದೆಯಲ್ಲ. ವೃಕ್ಷದಲ್ಲಿ ಕನ್ನಡ ಇಲ್ಲ. ಮಾತಾಜಿ ದಾಮೋದರ ಪ್ರಭುಜಿ ಹೇಳಾಕ್ತಾರ್ರಿ ಮಾತಾಜಿ ಕನ್ನಡದೊಳಗ ಲೆವೆಲ್ 2 ದೊಳಗ್ರಿ. ಓಕೆ, ಅವ್ರ ಭಕ್ತಿ ವೃಕ್ಷ. ಹಾ, ಭಕ್ತಿ ವೃಕ್ಷದಲ್ಲಿ ತೆಲುಗು ಇದೆ, ತಮಿಳ್ ಇದೆ, ಹಿಂದಿ ಲೆವೆಲ್ ಇದೆ, ಲೆವೆಲ್ 1 ಇಂಗ್ಲಿಷ್ ಇದೆ. ಲೆವೆಲ್ 2 ಬಗ್ಗೆ ಹೇಳ್ತಾ ಇದೀರಾ ಮಾತಾಜಿ ನೀವು? ಲೆವೆಲ್ 2 ಮಾತಾಜಿ. ಲೆವೆಲ್ 2 ಅಲ್ಲಿ ಇದೆ ಅಲ್ಲ, ಭಕ್ತಿ ವೃಕ್ಷ ಮಾಡ್ತಾ ಇದಾರೆ. ಅಂದ್ರೆ ಈಗ ಅದು ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗಿದೆ. ಹಿಂದಿಲೆಲ್ಲ ಮೊದ್ಲೇ ಇದೆ, ಕನ್ನಡದಲ್ಲಿ ಈಗ ಜಸ್ಟ್ ಮೋಸ್ಟ್ಲಿ. ಇಲ್ಲ ಮಾತಾಜಿ, ಕನ್ನಡ ನಾನ್ ನೋಡ್ದೆ. ಅಂದ್ರೆ ಇಲ್ಲ, ನೀವು ಚಿಂತೆ ಮಾಡ್ಬೇಡಿ ಮಾತಾಜಿ, ನೀವು ಲೆವೆಲ್ 2 ಗೆ ಮಾಡ್ತೀರಲ್ಲ. ಅದ್ ಅಂದ್ರೆ ಭಕ್ತಿ ವೃಕ್ಷ ಈಗ ನಿಮ್ಮಲ್ಲೇ ಯಾರು ಒಬ್ರು ಲೀಡರ್ಶಿಪ್ ತಗೊಳ್ಳೋಂಥದ್ದು. ಓಕೆನಾ? ಈಗ ಲೆವೆಲ್ 1 ಆದ್ಮೇಲೆ ಲೆವೆಲ್ 2 ಗೆ ಹೋಗುವಾಗ ಕಂಪ್ಲೀಟ್ ಮಾಡ್ಬೇಕಲ್ವಾ, ಕ್ವಶನ್ಸ್ ಎಲ್ಲ ಇರುತ್ತಲ್ವಾ. ಹೌದೌದು, ಅದೇ. ಅದಕ್ಕೆ ನನ್ ಫ್ರೆಂಡ್ ಒಬ್ರು ಕೇಳಿದ್ರು, ಅವ್ರು ಜಾಯ್ನ್ ಆಗಿದ್ದಾರೆ ಆಕ್ಚುಲಿ, ಬಟ್ ಅದ್ರಲ್ಲಿ ಇಲ್ವಂತೆ, ಕನ್ನಡನೇ ಇಲ್ಲ. ಆಮೇಲೆ ನಾನು ನೋಡ್ದೆ ಇಲ್ಲ, ಇವಾಗೂ ಚೆಕ್ ಮಾಡ್ದೆ, ಹಂಗಾಗಿ ಇಲ್ಲ, ಆನ್ಲೈನ್ ಅಲ್ಲ, ಆನ್ಲೈನ್ ಅಲ್ಲಿ ನೋಡಿದ್ವಿ. ಇಲ್ಲ ಇಲ್ಲ, ಅದು ಹೌದು. ಕ್ಲಾಸ್ ಅಲ್ಲಿ ಹೇಳ್ತಾರೆ ಮಾತಾಜಿ. ಕ್ಲಾಸ್ ಅಲ್ಲಿ ಈಗ ಲೆವೆಲ್ 2 ಸ್ಟಾರ್ಟ್ ಆಗುತ್ತಲ್ಲ, ಹಾ. ಲೆವೆಲ್ 2 ಸ್ಟಾರ್ಟ್ ಆದಾಗ ಅಲ್ಲಿ ವಾಟ್ಸ್ಆಪ್ ಯಾರಾದ್ರು ಕ್ರಿಯೇಟ್ ಮಾಡ್ತಾರೆ. ಸೊ ಆ ಗ್ರೂಪಿಗೆ ಮತ್ತೆ ಜಾಯಿನ್ ಆಗ್ಬೋದು. ಈಗ ನಡೀತಾ ಇದೆ ಆಲ್ರೆಡಿ, ನನಗೆ ಗೊತ್ತಿರೋ ಫ್ರೆಂಡ್ಸ್ ಮಾಡ್ತಾರೆ. ಮಾಡಕ್ಕೆ ಇಲ್ವಂತೆ, ಹಂಗಾಗಿ ಇಲ್ಲ ಇಲ್ಲ, ಹಾಗೆ ಇದೆ ಮಾತಾಜಿ, ಇದೆ. ಭಕ್ತಿ ವೃಕ್ಷ ಗ್ರೂಪ್ಸ್ ಇದೆ. ಅಂದ್ರೆ ಕನ್ನಡ ಇಲ್ಲ, ಎಲ್ಲ ಲ್ಯಾಂಗ್ವೇಜ್ ಇದೆ. ಇಲ್ಲ, ನಾ ಹೇಳ್ತಿದ್ದೀನಲ್ಲ, ನನಗೆ ಗೊತ್ತಿದಾರಲ್ಲ, ತಗೊಳ್ತಾ ಇದಾರೆ ಸುಮಾರು ಜನ. ಮಾತಾಜಿ, ನಾನು ಲೆವೆಲ್ 2 ಲೆವೆಲ್ 1 ರಿಜಿಸ್ಟರ್ ಮಾಡಿದೀನಿ. ನನ್ಗೆ ಕನ್ನಡ ಗ್ರೂಪ್ ಗೆ ಆಟೋಮೆಟಿಕ್ ಆಗಿ ನಾನು ಅದಲ್ಲಿ ಜಾಯಿನ್ ಆಗಿದ್ದೀನಿ. ಜಸ್ಟ್ ಕೇಳ್ಬೇಕಿತ್ತು, ಅದು ಕ್ಲಾಸ್ ಶುರು ಆಗ್ಬಿಟ್ಟಿದ್ಯಾ ಮಾತಾಜಿ? ಇಲ್ಲ ಇದು ನಮ್ದು ಇವಾಗ ಇಲ್ಲ ಇಲ್ಲ, ಈಗ ನಿಮಗೆಲ್ಲ ಇದು ಮುಗಿದ್ಮೇಲೆನೆ ಸ್ಟಾರ್ಟ್ ಆಗುವಂತದ್ದು ನೆಕ್ಸ್ಟ್. ಓಕೆನಾ? ಮತ್ತೆ ಅದು ಹೇಗೆ ಅಂತ ಹೇಳಿದ್ರೆ, ಅದು ಮಾಡ್ಯೂಲ್ಸ್ ತರ. ಈಗ ಭಗವದ್ಗೀತೆ ಲೆವೆಲ್ 2 ಅಲ್ಲಿ ಮತ್ತೆ ಭಗವದ್ಗೀತೆನ ಕಲಿತೀರಾ ನೀವು ಸ್ವಲ್ಪ ಡೀಟೇಲ್ ಆಗಿ. ಸೊ ಅದ್ ಹೇಗೆ ಅಂತ ಹೇಳಿದ್ರೆ 3 ಮಾಡ್ಯೂಲ್ಸ್ ಅಂದ್ರೆ, ಈಗ ನಮಗೆ ಫಸ್ಟ್ 6 ಚಾಪ್ಟರ್ಸ್, ಮತ್ತೆ 6 ಅಂದ್ರೆ ಕರ್ಮಯೋಗ, ಭಕ್ತಿ ಯೋಗ ಮತ್ತೆ ಜ್ಞಾನ ಯೋಗ ಹೇಗಿದೆ. ಸೊ 6 ಮಾಡ್ಯೂಲ್ಸ್. ಈಗ ನೀವು ಹೋಗುವಾಗ, ಈಗ ಎಲ್ಲಿಯಾದ್ರೂ ನೀವು ಹೋಗುವಾಗ ಫಸ್ಟ್ 6 ಆಗಿರುತ್ತೆ, ನೀವು ಅವ್ರ ಜೊತೆಗೆ ಸೇರುವಂತದ್ದು 7ನೇ ಚಾಪ್ಟರ್. ಸೊ ನೀವು 7ರಿಂದ ಮಾಡ್ಕೊಂಡು ಹೋಗ್ತೀರಾ, ಮತ್ತೆ ಕಂಪ್ಲೀಟ್ ಆಗಿ ಮತ್ತೆ ಫಸ್ಟ್ ಬರ್ತೀರಾ, ಆತರ ರೊಟೇಷನ್. ಬಿಕಾಸ್ ಟೀಚರ್ಸಿಗೆ ಮತ್ತೆ ಮತ್ತೆ ಎಲ್ರಿಗೂ ಮಾಡಕ್ಕಾಗಲ್ಲ, ಅವ್ರು ಹಂಗೆ ಆತರ ಅದು ಮಾಡ್ತಾ ಹೋಗ್ತಾ ಇರ್ತಾರೆ. ನಿಮ್ದೊಂದು ರೊಟೇಷನ್ ತರ ಆಗುತ್ತೆ. ನೀವು ಮಧ್ಯದಲ್ಲಿ ನೀವು ಫಸ್ಟ್ ಇಂದ ಸಿಗುತ್ತಾ ನಿಮ್ಗೆ, ಅಥವಾ ಸೆಕೆಂಡ್ ಮಾಡ್ಯೂಲ್ ಇಂದ ಹೋಗ್ತಿರೋ ಗೊತ್ತಿಲ್ಲ. ಬಟ್ ದಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಅದೇನ್ ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು. ಅದಾದ್ಮೇಲೆ ಲೆವೆಲ್ 3 ಇರುತ್ತೆ. ಓಕೆ, ಸೊ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಮಾತಾಜಿ ಇಂದು ಹರೇ ಕೃಷ್ಣ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಮಾತಾಜಿ, ಎಷ್ಟೋ ಜನಕ್ಕೆ ಇವಾಗ ನನಗೆ ನನ್ನ ಭಗವದ್ಗೀತೆಗೆ ಬಂದಾದ್ಮೇಲೆ ಗೊತ್ತಾಗಿದ್ದು ಅಂದ್ರೆ, ಬ್ರಹ್ಮ ಆಗ್ಲಿ ಶಿವ ಆಗ್ಲಿ ಬೇರೆಯವ್ರಿಗೆಲ್ಲಾನು ಒಡೆಯ ಬಂದ್ಬಿಟ್ಟು ಕೃಷ್ಣ ಅಂತ ಹೇಳಿ. ಆಮೇಲೆ ಎಷ್ಟೋ ಜನಕ್ಕೆ ಇನ್ನ ಗೊತ್ತೇ ಇಲ್ಲ. ಅಂದ್ರೆ ಈ ಜಗತ್ನ ಕ್ರಿಯೇಟ್ ಮಾಡಿದವನು ಶಿವ ಅಂತಾನೆ ತಿಳಿದಿದ್ದಾರೆ. ಅಲ್ಲ, ಕೆಲವು ತುಂಬಾ ಜನ ದೇವಿ ಅಂತಾನು ಅನ್ಕೊಂಡಿದ್ದಾರೆ. ಈಗ ಮ್ಯಾಂಗ್ಳೂರ್ ಸೈಡ್ ಎಲ್ಲ ದೇವಿನೇ ಮೇನ್ ಅಂತ ಅನ್ಕೊಂಡವ್ರು ಇದಾರೆ. ಅದೇ ತುಂಬಾ ಜನ ಅದೇ ಗೊತ್ತಿರಲ್ಲ ಮಾತಾಜಿ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ, ಜನರಲ್ ಆಗಿ ಅಂದ್ರೆ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ನಾವು ಬೇರೆ 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 ಪುಸ್ತಕಗಳನ್ನ ನೋಡುವಂಥದ್ದು. ಅಂದ್ರೆ ಅದಕ್ಕೆ ಹೇಳೋದು ಅದೇ ಡಿಫ್ರೆನ್ಸ್. ನಾವು ಬೊನಫೈಡ್ ಸಂಪ್ರದಾಯದಿಂದ ಬಂದಿರುವಂತದ್ದು. ಈಗ ವ್ಯಾಸದೇವ ಅಂತ ಹೇಳಿದ್ರೆ ಈಸ್ ಇನ್ಕಾರ್ನೇಷನ್ ಆಫ್ ಕೃಷ್ಣ ಹಿಮ್ಸೆಲ್ಫ್. ಅಂದ್ರೆ ವ್ಯಾಸದೇವರ ಆ ಪುಸ್ತಕನ ಓದಿದ್ರೆ ನಮಗೆ ಪ್ರಾಪರ್ ಆಗಿರೋ ಇನ್ಫಾರ್ಮೇಶನ್ ಬರುತ್ತೆ. ಬಟ್ ಅದ್ಬಿಟ್ಟು
ನಾವೀಗ ಆಧ್ಯಾತ್ಮಿಕದ್ದು ಅಂತ ಹೇಳಿ ತುಂಬಾನೇ ಸಿಗುತ್ತಲ್ಲ ಪುಸ್ತಕಗಳು, ಅದಕ್ಕೆ ಸರಿಯಾದ ಒಂದು ಫೌಂಡೇಶನ್ ಇರಲ್ಲ, ಸರಿಯಾದ ಪರಂಪರೆ ಇರಲ್ಲ. ಆಗ ಏನಾಗುತ್ತೆ, ನಾವು ಮಿಸ್ಲೀಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದಾನೇ ತುಂಬಾ ಈಗ ಸೊಸೈಟಿಯಲ್ಲಿ ಅದೇ ಈಗ ಭಗವದ್ಗೀತೆಯಲ್ಲೇನೆ ಈಗ 600 ಎಡಿಷನ್ ಮೇಲೆ ಇದೆಯಂತೆ, ಅದರಲ್ಲಿ ಸರಿ ಇರುವಂತದ್ದು ಬರೀ ಒಂದು 10. ಸೊ ಹಾಗಾಗಿ ಅದ್ರಲ್ಲೇ ತಿಳ್ಕೊಳ್ಳಿ. ಆಗ ಅಷ್ಟು ಜನಕ್ಕೆ ರಾಂಗ್ ಇನ್ಫಾರ್ಮೇಶನ್ ಹೋದ್ರೆ ಅವ್ರು ಅದನ್ನೇ ಸರಿ ಅನ್ಕೊಳ್ತಾರಲ್ಲ. ಹೌದು. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಆ ಜನಕ್ಕೆ ಆಕ್ಚುಲಿ ಅವರು ಹಾ. ಇದು ಸಾಧು ಸಿದ್ಧ ಸಂತರಂತೆಲ್ಲ ಇರ್ತಾರೆ. ಹ್ಮ್. ಸೊ ಅವ್ರಿಗೆ ಅದ್ರ ಬಗ್ಗೆ ಅವ್ರಿಗೆ ಕೃಷ್ಣದ ಅಷ್ಟ್ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಆ ಕಡೆಗೆ. ಹೌದೌದು ಹೌದು. ಆಕ್ಚುಲಿ ಭಾಗವತಮಲ್ಲೆಲ್ಲ ಈಶ್ವರಂದುನು ಪ್ರೇಯರ್ಸ್ ಇದೆ. ಆ ಆ, ವಿ- ಕೃಷ್ಣನಿಗೆ ಮಾಡುವಂತ ಪ್ರೇಯರ್ಸ್ ಭಾಗವತಮಲ್ಲಿದೆ. ಅಂಡ್ ಕೃಷ್ಣನೇ ಪಾರ್ವತಿಗೆ ಹೇಳುವಂತದ್ದು ಅಂದ್ರೆ ರಾಮ ರಾಮೇತಿ ಅಂತ ಒಂದಿದೆಯಲ್ಲ ಒಂದು ಶ್ಲೋಕ, ಅದು ಪದ್ಮಪುರ ಇದ್ರಲ್ಲೂ ಬರುತ್ತೆ, ಅಂದ್ರೆ ಅಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಹಾಗೂ ಮತ್ತೆ ಅಂದ್ರೆ ಸುಲಭವಾಗಿ ಕೃಷ್ಣನ ಹೇಗೆ ಪಡೆಯುವಂತದ್ದು ಅಂತ ಹೇಳಿ ಈಶ್ವರ ಹೇಳುವಂತದ್ದು. ಹಾಗೂ ಇದು ಮುಕ್ತಿಗೆ ಅಂತಂದ್ರೆ ಮುಕ್ತಿ ಸಿಗುವಂತದ್ದು ಬರೇ ವಿಷ್ಣು ತತ್ವ ಅಂತ ಹೇಳಿದ್ರೆ ಕೃಷ್ಣನ ಎಕ್ಸ್ಪಾನ್ಷನ್ಸ್ ಎಲ್ಲ. ಸೊ ಕೃಷ್ಣನ ಎಕ್ಸ್ಪಾನ್ಷನ್ಸ್ ಏನೇನಿದೆ ಅವರಿಂದ ಮಾತ್ರ ಮುಕ್ತಿ ಸಿಗುವಂತದ್ದು. ಬೇರೆ ಯಾವ ದೇವರಿಗೂ ನಾವು ಬ್ರಹ್ಮ ಈಶ್ವರ ಯಾರಿಗೆ ಹೋದ್ರುನು ಮುಕ್ತಿ ಸಿಗಲ್ಲ ಅಂತೆ. ವರಗಳು ಸಿಗ್ಬೋದು. ಈಗ ನಾವೇ ನೋಡಿದೀವಿ ಎಷ್ಟೊಂದು ರಾಕ್ಷಸರಿಗೆ ಬ್ರಹ್ಮ ಆಗ್ಲಿ ಕೊಡುವಂತದ್ದು ಅಥವಾ ಈಶ್ವರ ಕೊಡುವಂತದ್ದು. ಈಶ್ವರ ಕರುಣೆ ಜಾಸ್ತಿ. ಸೊ ಹಾಗಾಗಿ ಅವನು ಬೇಗ ಕೊಟ್ಬಿಡ್ತಾನೆ. ಏನು ಭೂತ ಪಿಶಾಚಿಗಳಿಗೂನು ಅವನು ಯಾಕೆ ಅಂತ ಹೇಳಿದ್ರೆ ಅವರನ್ನು ಉದ್ಧಾರ ಮಾಡುವಂತದ್ದು. ಲೈಕ್ ಅವರನ್ನು ಎಲ್ಲರನ್ನು ಮೇಲೆ ತಂದು ಅಂದ್ರೆ ಕೃಷ್ಣ ಪ್ರಜ್ಞೆ ಕೊಡೋಕೆನೆ ಅವನದು ಪ್ರಯತ್ನ, ದೇವರ ಅಂದ್ರೆ ವಿಷ್ಣು ಧಾಮಕ್ಕೆ ಕಳಿಸ್ಬೇಕು ಅಂತ. ಆದ್ರೆ ಅವನು ಅದೆಲ್ಲ ಶಾಶ್ವತ ಅಲ್ಲ. ಈಗ ಅವರೆಲ್ಲರೂ ಮತ್ತೆ ಸಾಯ್ತಾರೆ. ಅಂದ್ರೆ ವಿಷ್ಣುವಿಂದನೇ ಅವರ ಒಂದು ಸಾವಾಗಿರುವಂತದ್ದು ನಾವೆಷ್ಟೋ ನೋಡಿದ್ವಿ, ಎಂತ ವರಗಳು ತಗೊಂಡು ಸಹ. ಓಕೆ ಮಾತಾಜಿ. ಮಾತಾಜಿ, ಆಮೇಲೆ ಇದು ನಾನು ಜಪದ ಮಾಲೆ ತಗೊಳ್ಬೇಕು, ಆ ಲಿಂಕ್ ಮತ್ತೆ ಕಳಿಸ್ತೀರಾ ಮಾತಾಜಿ? ಸೆಟ್ ಇದೆಯಲ್ಲ, ಗ್ರೂಪ್ ಅಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಇವತ್ತಿನ ಅಧ್ಯಾಯ ಕ್ಲಿಯರ್ ಆಗಿ ಅರ್ಥ ಆಯ್ತಾ ಎಲ್ಲರಿಗೂ? ಮಾತಾಜಿ ಹಾ ಹೇಳಿ. ಹರೇ ಕೃಷ್ಣ. ಜಪಮಾಲೆ ಬಂದಿದೆ, ಜಪಮಾಲೆ ಬಂತ? ಬಂತು. ಹಾ ಸರಿ ಇದೆಯಲ್ಲ. ಯಾವ ಮಾಲೆ ಇದು? ಓ ತುಳಸಿ ಮಾಲೆನಾ? ದೊಡ್ಡದಿದೆ. ಹೌದೌದು, ದೊಡ್ಡದಿದೆ ಇದು. ಓ ತುಂಬಾ ದೊಡ್ಡದಿದೆ ಇದು. ಮೋಸ್ಟ್ಲಿ ತುಳಸಿ ಇದೆ, ತುಳಸಿ ಅಲ್ಲ? ಹೌದೌದೌದೌದು. ಓ ಅಂದ್ರೆ ಇದಕ್ಕೆ ಬ್ಯಾಗ್ ಬೇಕೇ ಬೇಕು, ಹಾಗೆ ಇಟ್ಕೊಳಕ್ ಆಗಲ್ಲ ಇದು. ಬ್ಯಾಗ್ ಇದೆ ಮಾಮೂಲಿ. ಹಾ ಬ್ಯಾಗ್ ಅಲ್ಲಿ ಇಟ್ಕೊಳ್ಳಿ, ಅಂದ್ರೆ ಅದು ನೀಟಾಗೂ ಇರುತ್ತೆ. ಮತ್ತೆ ಅದು ಯೂಸ್ ಮಾಡೋದು ಗೊತ್ತಲ್ಲ ನಿಮಗೆ? 2 ತರ ಕ್ಯಾಪ್ ಇದೆ ಇದ್ರಲ್ಲಿ. ಒಂದು ನೋಡಿ, ಇಲ್ಲಿ ಕೈ ಹಾಕಕ್ಕೆ ಒಂದು ದೊಡ್ಡದಿದೆಯಲ್ಲ, ಇದು ಹೀಗೆ ಕೈ ಹಾಕುವಂತದ್ದು. ಮತ್ತೆ ಈ ಬೆರಳನ್ನ ಈ ಕಡೆಯಿಂದ ತರ್ಬೇಕು, ಈ ಬೆರಳು. ಓಕೆ, ಇಂಡೆಕ್ಸ್ ಫಿಂಗರ್ ಅಂತೀವಲ್ಲ ಇದು. ಈ ಬೆರಳಲ್ಲಿ ನಾವು ಜಪ ಮಾಡಲ್ಲ, ನಾವು ಮಾಡುವಂತದ್ದು ಇದ್ರಲ್ಲಿ ಮಾಡ್ಬಾರ್ದು ಇದು. ಹಾಗಾಗಿ ಆ ಬೆರಳು ಯೂಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ಹೀಗೆ ಹೊರಗಡೆ ತರುವಂತದ್ದು ಹೀಗೆ. ಸೊ ಆಗ ಒಳಗಡೆ ಮತ್ತೆ ನಮಗೆ ಆ ಬೆರಳಲ್ಲಿ ಮಾಡಕ್ಕೆ ಸುಲಭ ಆಗುತ್ತೆ. ಹಾಗೂ ಇಲ್ಲಿ ಇದನ್ನ ಕಟ್ಕೊಳ್ಳಿ ಇದನ್ನ ಸಾಕ್ಷಿ ಮಾಲೆ ಬ್ಯಾಗಿಗೆ ಕಟ್ಬಿಡಿ. ಅವರೇ ಕಟ್ಟಿದಾರಾ? ಓಕೆ. ಹಾ, ಸೊ ಒಂದು ಜಪ ಒಂದಾದಾಗೆ ಒಂದೊಂದ್ ಮಾಡ್ಕೊಂಡ್ ಬರುವಂತದ್ದು. 108 ಆದ್ಮೇಲೆ 108 ಆದಾಗ ಒಂದ್ ಮಾಲೆ ಅಲ್ವಾ? ಒಂದ್ ಮಾಲೆ ಆದಾಗ ಒಂದನ್ನ ಕೆಳಗಡೆ ತನ್ನಿ. ಸೊ ಒಟ್ಟು 16. 20 ಇದೆ ಅದ್ರಲ್ಲಿ. 20 ಯಾಕಿರೋದು ಅಂತ ಹೇಳಿದ್ರೆ ಅದು 16 × 4 64 ಮಾಡ್ಬೇಕಿತ್ತಂತೆ ಮೊದ್ಲು. 16 × 4 ರೌಂಡ್. ಹಾ, ಅಷ್ಟು ಮಾಡಕ್ಕೆ ಹೇಳಿದ್ದು. ಆದ್ರೆ ಯಾರು ಮಾಡಲ್ಲಲ್ಲ ಈಗ. ಸೊ ಹಾಗಾಗಿ ಅದೇ ಇವತ್ ಮಾಡಿದ್ದಾರೆ ಒಬ್ರು. ಹೌದು, ಶಿಲ್ಪಾ ಮಾತಾಜಿ 108. ಅದು ಹೌದೌದು ಹೌದು. ಇದು 2 ತರ ಇದೆ ಮಾತಾಜಿ, ಗೊತ್ತಾಗ್ತಿಲ್ಲ. ಎರಡೇನು? ಅದೇ ಕೃಷ್ಣ ಬೀಡ್ ಅಂತ ಹೇಳ್ತಾರೆ ಅದಕ್ಕೆ. ಸಾಕ್ಷಿ, ಅದು ಇದು ಪಂಚತತ್ವ ಹೇಳಕ್ಕೆ ಇದನ್ನ ಇಟ್ಕೊಂಡು ಪಂಚತತ್ವ ಹೇಳುದು. ಶ್ರೀಕೃಷ್ಣ ಚೈತನ್ಯ. ಇನ್ನೊಂದಾ?
ಹ್ಮ್ ನೋಡಿ. ಓ ಅದು ಮೋಸ್ಟ್ಲಿ ಅಲ್ಲಲ್ಲ ಅದೇನೋ ಕಟ್ ಆಗಿರೋದನ್ನ ಸೇರ್ಸಿರ್ಬೇಕಷ್ಟೇ. ಅದು ನಂಗೂನು ಫಸ್ಟ್ ಬಂದಿತ್ತು ಆತರ. ಇದು ಹೌದು. ಮೇನ್ ಬೀಡ್ ಅಷ್ಟೇ, ಅದ್ ತೊಂದ್ರೆ ಇಲ್ಲ. ಇದು ಕಟ್ ಮಾಡೋದಲ್ಲ. ಅದೇನ್ ಅಲ್ಲ ಅದೇನ್ ತೊಂದ್ರೆ ಇಲ್ಲ. ಓಕೆ. ಹ್ಮ್. ಈಚೆ ಇದು ನಿಮಗೆ ಇದೆಯಲ್ಲ, ಈ ಬೀಡ್ ನೋಡುವಾಗ ಗೊತ್ತಾಗುತ್ತೆ ನೋಡಿ. ಹೌದು. ಹಾ ಅದು ಮೇನ್. ಹಾ ಅದು ಮೇನ್. ಅಲ್ಲಿ ಪಂಚತತ್ವದ ಹೇಳಿ ಅಂದ್ರಲ್ಲೂ ಇದೆ ನೋಡಿ ಅದೇ ತರ ಇಲ್ಲಿ ಕಟ್ ಆಗಿದೆ ನೋಡಿ. ಹೌದು. ಅದು ಗೊತ್ತಿಲ್ಲ ಏನಂತ, ಅದು ಮೋಸ್ಟ್ಲಿ ಮಾಡುವಾಗ ಅದು ಏನೋ ಆಗುತ್ತೆ. ಇಲ್ಲಿಂದ ಫಸ್ಟ್ ಇಲ್ಲಿಂದ ಶುರು ಮಾಡೋದು. ಇದು ಫಸ್ಟ್ ಇಂದ ಹಾ. ಇದು. ಈಗ ನೀವ್ ಇಲ್ಲಿಂದ ಮಾಡ್ತೀರಲ್ಲ, ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತ ವೃಂದ. ಆಮೇಲೆ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಹೀಗೆ ನೀವು ಕಂಪ್ಲೀಟ್ ಮಾಡಿ ಈ ಸೈಡ್ ಆಗೋ ಇಲ್ಲಿ ಎಂಡಿಗೆ ಬರ್ತೀರಲ್ಲ, ಇಲ್ಲಿ ಎಂಡ್ ಅನ್ಕೊಳ್ಳಿ. ಈಗ ಈ ಕಡೆ ಅಂದ್ರೆ ಈ ಸೈಡ್ ಇಂದ ಬಂದು ಈ ಕಡೆ ಎಂಡ್ ಆಗುತ್ತೆ. ಸೊ ಎಂಡ್ ಆದ್ಮೇಲೆ ಮತ್ತೆ ನಾವು ಪಂಚತತ್ವ ಹೇಳಿ ಇಲ್ಲಿಂದಾನೇ ಸ್ಟಾರ್ಟ್ ಮಾಡುವಂತದ್ದು. ಎಂಡ್ ಲಾಸ್ಟ್ ಬೀಡ್ ಯಾವ್ದು ಎಂಡ್ ಆಯ್ತು ಅದೇ ಫಸ್ಟ್ ಬೀಡ್ ಆಗುತ್ತೆ ನೆಕ್ಸ್ಟ್ ರೌಂಡಿಗೆ. ಇದನ್ನ ದಾಟಬಾರ್ದು ಅಂತ ಅಷ್ಟೇ. ಇದನ್ನ ದಾಟೋಂಗಿಲ್ಲ. ಎಲ್ಲಿ ಎಂಡ್ ಆಯ್ತಲ್ಲ ಅಲ್ಲಿಂದಾನೇ ಮತ್ತೆ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗುವಂತದ್ದು. ಕ್ಲಿಯರ್ ಆಯ್ತಲ್ಲ? ಓಕೆ ಓಕೆ. ಹರೇ ಕೃಷ್ಣ. ಹಾ ಬುಕ್ಕು ಕೊಟ್ಟಿದ್ದಾರೆ, ಕೃಷ್ಣ ಪ್ರಜ್ಞೆ. ಹಾ 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 ಓದಿ ಬೇಸಿಕ್ಸ್. ಅದ್ರಲ್ಲಿ ಅಂದ್ರೆ ಪ್ರಸಾದ ಇದ್ ಮಾಡುವಾಗ ಮಂತ್ರಗಳು ಹಾಗೆಲ್ಲ ಇದೆ ಬೇರೆ ಬೇರೆ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ಭಾಗವತಂ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ? ಭಾಗವತಂ ಆಲ್ರೆಡಿ ನಡೀತಾ ಇದೆ. ಆಕ್ಚುಲಿ ಇವರು ಪ್ರಭುಜಿ ಸಂಜೆ ಇನ್ನೇನ್ ನೆಕ್ಸ್ಟ್ ಮಂತ್ ಅಲ್ಲೇನೋ ಮತ್ತೆ ಕವರ್ ಮಾಡ್ತಾರಂತೆ ಎಲ್ಲ ಇಲ್ಲಿವರೆಗೂ ಏನಾಗಿದೆ. ಅಂದ್ರೆ ಹೊಸಬರಿಗೋಸ್ಕರ ಒಂದು 18 days 1 month ಆತರ ಮಾಡ್ತಾ ಇದಾರೆ ಅದ್ರಲ್ಲಿ ಕೋರ್ಸ್ ಅಲ್ಲಿ. ಸೊ ಅದಕ್ಕೆ ನೀವು ಸೇರ್ಬೋದು. ಈಗ್ಲೇ ನೀವು ಜಾಯಿನ್ ಆಗ್ಬೋದು. ಬೆಳಿಗ್ಗೆ ಕೇಳ್ತಾ ಇರ್ಬೋದು 8 ಗಂಟೆಗೆ ಲಿಂಕ್ ಅಲ್ಲಿ. ಅದು ಮಾಮೂಲಿ ಈ ಟೈಮ್ಸ್ ಇರೋದವರ? ಇಷ್ಟೊತ್ತಿಗೆಲ್ಲ ಇಲ್ಲ. ಭಾಗವತಂ ಯಾವಾಗ್ಲೂ ಬೆಳಿಗ್ಗೆ ಮಾತ್ರ. ಟೈಮಿಂಗ್ಸ್ ಎಷ್ಟು ಇರುತ್ತೆ? 8 to 8:45 ಆತರ. 1 hour. ಹಾ 1 hour. ಓಕೆ. ಹರೇ ಕೃಷ್ಣ ಸುನೀತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಮಾತಾಜಿ. ಹಾ ಎಲ್ಲ ಓಕೆ. ಹಾಗಿದ್ರೆ ಕ್ಲೋಸ್ ಮಾಡೋಣ, ಪ್ರಶ್ನೆ ಇಲ್ಲ ಅಂದ್ರೆ. ಪಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕುರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಹೇಳೋಣ ಎಲ್ಲರೂ ಒಟ್ಟಿಗೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾ. ಧನ್ಯವಾದ. ಶುಭರಾತ್ರಿ. ಹರೇ ಕೃಷ್ಣ. ಶುಭರಾತ್ರಿ. ಹರೇ ಕೃಷ್ಣ.